ರಾಮ 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 ಹರೇ ಹರೇ. ಈ ರೀತಿಯಾಗಿ ಉತ್ತಾನಪಾದ ಮಹಾರಾಜನ ಘನಪುತ್ರನು ಪೂರ್ಣವಾಗಿ ಕೃಷ್ಣ ಪ್ರಜ್ಞಾಶೀಲನು ಆದ ಧ್ರುವ ಮಹಾರಾಜನು ಗ್ರಹಲೋಕದ 3 ಪದವಿಗಳ ಶಿಖರವನ್ನು ಹೊಂದಿದನು. ಇಲ್ಲಿ ಪ್ರಭುಪಾದರು ಕೃಷ್ಣ ಪರಾಯಣ ಅಂತ ಇಲ್ಲಿ ಶಬ್ದ ಬರ್ತಾ ಇದೆ. ಸೊ ಕೃಷ್ಣ ಪರಾಯಣ ಅಂದ್ರೆ ಕೃಷ್ಣ ಪ್ರಜ್ಞೆ, ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಪ್ರಭುಪಾದ ತಿಳಿಸ್ತಾ ಇದ್ದಾರೆ. ಇತ್ಯುತ್ತಾನಪಾದ ಪುತ್ರೋ ಧ್ರುವ ಕೃಷ್ಣ ಪರಾಯಣ. ಸೊ ಕೃಷ್ಣ ಪರಾಯಣ, ವಾಸುದೇವ ಪರಾಯಣ, ನಾರಾಯಣ ಪರಾಯಣ, ಈ ಪದಗಳಿದೆ. ಸೊ ಕೃಷ್ಣಕ್ಕೆ ನಾವು ಪ್ರಜ್ಞೆ ನಾವು ಭೌತಿಕ ಪ್ರಜ್ಞೆಯಲ್ಲಿ ನಾವು ಮೆಟೀರಿಯಲ್ ಕಾನ್ಶಿಯಸ್ನೆಸ್, ನಾವು ಮಾಯಾ ಪ್ರಜ್ಞೆಯಲ್ಲಿ ನಮ್ಮದು. ಆದರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಷ್ಣ ಪರಾಯಣ ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ಪದ, ಸಂಸ್ಕೃತ ಪದ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪ್ರಭುಪಾದರು ಕೃಷ್ಣ ಭಾವನಾಮೃತ ಅಂತ ಕೂಡ ಹೇಳ್ತಾರೆ. ಕೃಷ್ಣ ಭಾವನಾ ಮತಿಹಿ ಕೃಷ್ಣ ಭಾವನಾಮೃತ ಅಂತ ಹೇಳ್ತಾರೆ. ಸೊ ಕೃಷ್ಣ ಭಾವನ, ಕೃಷ್ಣನ ಚಿಂತನೆ, ಕೃಷ್ಣನ ಯೋಚನೆ, ಕೃಷ್ಣ ಸ್ಮರಣೆ, ಕೃಷ್ಣನಿಗೆ ಸಂಪೂರ್ಣ ಸಮರ್ಪಕವಾಗುವುದು, ಆ ಒಂದು ಸ್ಥಿತಿ ಕೃಷ್ಣ ಪ್ರಜ್ಞಾ ಸ್ಥಿತಿ. ಕೃಷ್ಣ ಪರಾಯಣ, ಕೃಷ್ಣ ಪ್ರಜ್ಞೆ, ಕೃಷ್ಣ ಭಾವನಾಮತಿ, ಕೃಷ್ಣಮತಿ. ಸೊ ಈ ರೀತಿ. ಸೊ ಪರಾಯಣ ಅಂದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾ ಇರೋದು ಆ ಕಡೆಗೆ ಹೋಗೋದು, ಪ್ರಯಾಣ ಮಾಡೋ ರೀತಿಯಲ್ಲ, ಆ ರೀತಿಯಲ್ಲಿ ಆ ಗುರಿ ಅಲ್ಲಿ ಆ ದಿಕ್ಕಿಗೆ ಹೋಗೋದು, ಅದಕ್ಕೆ ಪರಾಯಣ, ಕೃಷ್ಣ ಪರಾಯಣ. ಒಂದು ಅರ್ಥ, ಬಹಳ ಅರ್ಥವಿರ್ತವೆ ಎಲ್ಲವೂ ಕೂಡ. ಸೊ ಕೃಷ್ಣ ಪರಾಯಣ, ಸೊ ಕೃಷ್ಣನೇ ಗುರಿ, ಕೃಷ್ಣನ ದಿಕ್ಕಿಗೆ ಹೋಗ್ತಾ ಇರೋರು ಕೂಡ ಕೃಷ್ಣ ಪರಾಯಣ ಮಾರ್ಗ ಸ್ವೀಕರಿಸಿದ್ದಾರೆ, ಕೃಷ್ಣ ಪ್ರಜ್ಞೆ ಸ್ವೀಕರಿಸಿದ್ದಾರೆ. ಸೊ ಆ ರೀತಿ ಕೂಡ ಶ್ರೀಲ ಪ್ರಭುಪಾದ ವಿವರಿಸ್ತಾ ಇದ್ದಾರೆ. ಕೃಷ್ಣ ಭಾವನಾಮತಿ, ಅಲ್ಲಿ ಒಂದ್ ಕಡೆ ಹೇಳ್ತಾರೆ ಕೃಷ್ಣ ಭಾವನಾಮತಿ, ಅದನ್ನು ಸಾಧಿಸೋದು ತುಂಬಾ ಕಷ್ಟ ಅಂತ ಕೂಡ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಪಡಿಲಿಕ್ಕೆ ದೊಡ್ಡ ಇದು ಏನು ಇಲ್ಲ, ನಾವು ಅಷ್ಟು ಆತುರತೆ ಪಡಿಬೇಕಂತೆ. ಕಾತುರತೆ, ತುಂಬಾ ಒಂದು ಉತ್ಸಾಹವಾಗಿರ್ಬೇಕು, ನಾವು ಉತ್ಸುಕವಾಗಿರ್ಬೇಕು. ನನಗೆ ನಾನು ಕೃಷ್ಣ ಪ್ರಜ್ಞೆ ಆಗ್ಬೇಕು, ಕೃಷ್ಣ ಪರಾಯಣನಾಗ್ಬೇಕು, ನಾನು ಕೃಷ್ಣ ಭಾವನಾಮತಿ ಸಿಗ್ಬೇಕು ನಂಗೆ. ಸೊ ಅದೊಂದೇ ನಮಗೆ ಅದು ನಾವು ಕೊಡ್ಬೇಕಾದ ಒಂದು ಇದು. ಎಲ್ಲದಕ್ಕೂ ಒಂದು ಇದಿದೆ, ಒಂದು ಇದಿರುತ್ತೆ, ಏನಿರುತ್ತೆ, ಏನೋ ಕೊಡ್ಬೇಕು, ಏನಾದ್ರೂ ಐಟಮ್ ಖರೀದಿ ಮಾಡ್ಬೇಕು ಅಂದ್ರೆ ಇಷ್ಟು ಹಣ ಕೊಡ್ಬೇಕು, ಇಷ್ಟು ರೂಪಾಯೋ ಇಷ್ಟು ಏನೋ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆ ಪಡೆಯೋದು, ಕೃಷ್ಣ ಪರಾಯಣ ಆಗ್ಬೇಕು ಅಂದ್ರೆ ನಾವು ಕಾತುರತೆ ಅಷ್ಟಿರ್ಬೇಕು. ಲೌಲ್ಯ, ನಾನು ಕೃಷ್ಣ ಪ್ರಜ್ಞೆ ಆಗ್ಬೇಕು ಅಂತ ತುಂಬಾ ಉತ್ಸಾಹಿತನಾಗಿ ಪಡೆಯೋ ಒಂದು ಕಾತುರತೆ ನಾವು ಬೆಳೆಸ್ಕೊಳ್ಬೇಕು. ಆದ್ರೆ ಆ ಕಾತುರತೆ ಅನ್ನೋದು ಹೇಳ್ತಾರೆ ಅದು ಬೆಳೆಸೋ ತುಂಬಾ ಕಷ್ಟ ಅಂತ. ನ ಲಭ್ಯತೆ ಸ್ವರ್ಣಕೋಟಿ ಬಿ ಸುಕೃತಿ ಬಿ. ಅದು ನಾವು ಎಷ್ಟೋ ಪುಣ್ಯಗಳಿದ್ರು ಕೂಡ ಸ್ವರ್ಣಕೋಟಿ, ಇಷ್ಟು ಚಿನ್ನಗಳು, ನಾಣ್ಯಗಳು, ಸ್ವರ್ಣ ಕೋಟಿ ನಾಣ್ಯಗಳು ಇರೋ ರೀತಿಯಲ್ಲಿ ಕೋಟಿ ಸುಕೃತಿಗಳಿದ್ರು ಕೂಡ ಆ ಲೌಲ್ಯ ಕೃಷ್ಣನ ಪಡೆಯೋದು ಸಿಗೋದಿಲ್ಲ ಅಂತ ಹೇಳ್ತಾರೆ. ಕೂಡ ಒಂದೊಂದು ಕಡೆ ರೂಪ ಗೋಸ್ವಾಮಿ ಹೇಳ್ತಾರೆ. ಸೊ ಎನಿವೆ, ಸೊ ಹೇಗೋ ಅದು ಪಡ್ಕೊಂಡ್ಬಿಡ್ಬೇಕು ನಾವು. ಪಡ್ಕೊಂಡ್ಬಿಟ್ರೆ ಈಗ ಧ್ರುವ ಮಹಾರಾಜನ್ ನೋಡಿ, ಅವರು ಆ ಚಿಕ್ಕ ವಯಸ್ಸಿನಲ್ಲೂ ಕೂಡ ಭಗವಂತನನ್ನು ಅವರು ತೃಪ್ತಿಪಡಿಸ್ಬೇಕು, ಭಗವಂತನನ್ನು ನೋಡ್ಬೇಕು, ಕೃಷ್ಣನ ನೋಡ್ಬೇಕು ಅಂತ ಆ ಕಾತುರತೆ, ಆ ಉತ್ಸುಕತೆ. ಸೊ ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣತೆ ಪಡೆದರು. ಸೊ ಇನ್ನೊಂದ್ ಕಡೆ ಇವ್ರು ಹೇಳ್ತಾರೆ, ಯಾರು ಹೇಳ್ತಾರೆ, ಮತಿರ್ನ ಕೃಷ್ಣೆ ಪರತೋ ಸ್ವತೋವ ಮತಿರ್ ಕೃಷ್ಣಮತಿ ಅಂತ ಪ್ರಹ್ಲಾದ ಮಹಾರಾಜರು ಅವ್ರ ತಂದೆಗೆ ಹೇಳ್ತಾರೆ. ಅವ್ರ ತಂದೆ ಕೇಳ್ತಾರೆ, ನೀನ್ ಹೇಗೆ ಹೀಗೆ ಈ ದೈವ ಪ್ರಜ್ಞೆಯಲ್ಲಿದ್ಯಾ, ಕೃಷ್ಣ ಪ್ರಜ್ಞೆಯಲ್ಲಿದ್ಯಾ ಅಂತ ಕೇಳೋದು ಹಿರಣ್ಯಕಶಿಪು ಒಮ್ಮೆ. ಅವಾಗ ಪ್ರಹ್ಲಾದ ಮಹಾರಾಜ್ ಹೇಳೋದು, ಈ ಕೃಷ್ಣಮತಿ ನನಗೆ ಹೇಗೆ ಸಿಕ್ತೋ ಇರ್ಲಿ, ನಿನಗಂತೂ ಸಿಗೋದಿಲ್ಲ ಅಂತ ಅವ್ರ ತಂದೆಗೆ ಹೇಳ್ತಾರೆ. ಮತಿರ್ ನ ಕೃಷ್ಣೆ ಕೃಷ್ಣಮತಿ, ಮತಿರ್ ನ ಕೃಷ್ಣೆ ಕೃಷ್ಣಮತಿ, ಮತಿರ್ನ ಕೃಷ್ಣೆ ಪರತೋ ಸ್ವತೋವ. ಪರತಃ ಅಂದ್ರೆ ಬೇರೆಯವರ ಒಂದು ಸಹಾಯದಿಂದ, ಸ್ವತೋವ ಸ್ವಂತ ನಮ್ಮ ಪ್ರಯತ್ನದಿಂದ, ಪರತ ಸ್ವತೋವ ಮಿತೋ ಅಭಿಪದ್ಯೇತ ಗೃಹವ್ರತಾನ. ಇಲ್ಲ, ಬೇರೆಯವರೆಲ್ಲ ತುಂಬಾ ಜನ ಸೇರಿ ಸಹಾಯ ಮಾಡೋದ್ರಿಂದ ಗೃಹವ್ರತಾನ. ಸೊ ನೀನು ಒಂದು ಗೃಹವ್ರತ, ಹೀಗೆ ಇಂದ್ರಿಯ ಸುಖದಲ್ಲಿ, ಈಗ ಭೌತಿಕ
ಒಂದು ದೃಷ್ಟಿಯಲ್ಲಿ ನೀನು ವ್ರತಕ್ಕೆ ತೆಗೆದುಕೊಂಡ್ಬಿಟ್ಟಿದ್ಯಾ. ಇದರಿಂದಲೇ ನನಗೆ ಸುಖ, ಇದರಿಂದಲೇ ಆನಂದ, ನನಗೆ ಭೌತಿಕವಾಗಿ ಆನಂದ ಅಂತ. ಸೊ ಹೀಗೆ ತಗೊಂಡೋ ವ್ಯಕ್ತಿಗೆ ಕೃಷ್ಣಮತಿ ಸಿಗೋದಿಲ್ಲ. ಅದು ಅವರು ಸ್ವಂತ ಪ್ರಯತ್ನ ಮಾಡ್ಬೋದು, ಅವ್ರ ಜೊತೆಗೂಡಿ ಪ್ರಯತ್ನ ಮಾಡ್ಬೋದು, ಎಲ್ಲ ದೊಡ್ಡ ದೊಡ್ಡ ಸಂಘಟನೆ ಮಾಡ್ಕೊಂಡು ಮಾಡ್ಬೋದು, ಸಿಗೋದಿಲ್ಲ ಅಂತ ಅದೊಂದು ಮಾತು ಕೂಡ ಕೃಷ್ಣ ಪ್ರಜ್ಞೆ ಅಲ್ಲೂ ಕೂಡ ಬರುತ್ತೆ. ಕೃಷ್ಣಮತಿ, ಕೃಷ್ಣ ಪರಾಯಣ. ಮತಿರ್ನ ಕೃಷ್ಣೇ ಪರತ ಸ್ವತೋವ ಮಿತೋ ಅಪಿಪದ್ಯೇತ ಗೃಹವೃತಾನ ಅದಾಂತ ಗೋಬೀರ್ ವಿಶತಾಂ ತಮಿಸ್ರಂ ಪುನಃ ಪುನಃ ಚರ್ವಿತ ಚಾರ್ವನಾನ. ಯಾಕಂದ್ರೆ ಯಾವಾಗವರೆಗೂ ನಮ್ಮ ಇಂದ್ರಿಯಗಳು ನಿಯಂತ್ರಣದಲ್ಲಿ ಬರೋದಿಲ್ಲ ಅದಾಂತ ಗೋಬಿ, ಆಗ ನಾವು ಕೃಷ್ಣ ಪ್ರಜ್ಞೆ ಪಡೆಯೋದಕ್ಕೆ ನಮಗೆ ಅದು ಅಡಚಣೆ ಅದು ಆಗೋದಿಲ್ಲ. ಅದಾಂತ ಗೋಬಿ ವಿಶತಾಂ ತಮಿಶ್ರಂ. ಇನ್ನ ಅಂಧಕಾರದಲ್ಲಿ ಸಮಸ್ ವಿಶತಾಂ ತಮಸ ಪುನಃ ಪುನಃ ಚರ್ವಿತ ಚರ್ವನ. ಭೌತಿಕ ಸುಖ ಅಂದ್ರೆ ಆಕ್ಚುಲಿ ನಾವು ಅದನ್ನು ಅನುಭವಿಸ್ಬಿಟ್ಟಿದ್ದೇವೆ, ಅದನ್ನು ನೋಡಿದ್ದೇವೆ, ಆದ್ರೂ ಮತ್ತೆ ನಾವು ಅದನ್ನ ಆ ರೀತಿಯಲ್ಲೇ ಅದು ಆ ಉದಾಹರಣೆ ಪುನಃ ಚರ್ವಿತ ಚರ್ವನಾಮ ಅಂದ್ರೆ ಇಂದ್ರಿಯ ಸುಖ ಹೇಗೆ ಅಂದ್ರೆ, ಒಂದು ಕಬ್ಬು ನಾವು ಕಬ್ಬಿನ ಹಾಲು ಇದು ನೋಡ್ತೇವೆ, ಶುಗರ್ ಕೇನ್ ಅದನ್ನ ಜ್ಯೂಸ್ ಮಾಡೋದು ಆ ಮೆಷಿನ್ ನೋಡಿದ್ದೇವೆ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಕಬ್ಬನ್ನು ತೆಗೆದುಕೊಂಡು ಅದನ್ನ ಹಾಕ್ತಾರೆ, ಮತ್ತೆ ಅಲ್ಲಿಂದ ಜ್ಯೂಸ್ ಬರುತ್ತೆ ಹೊರಗೆ, ಕಬ್ಬಿನ ಹಾಲು ಹೊರಗೆ ಬರುತ್ತೆ, ಮತ್ತೆ ಅದನ್ನ ಹಾಕ್ತಾರೆ, ಮತ್ತೆ ಅದರಿಂದ ಜ್ಯೂಸ್ ಬರುತ್ತೆ. ಸೊ ಹಾಗೆ ಅವರು ಮಾಡ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ. ಅದರಲ್ಲಿ ಕೊನೆ ಇದ್ರವರೆಗೂ ಕೂಡ ಆ ರಸವನ್ನು ಎಳಿತಾ ಇರ್ತಾರೆ, ಕಬ್ಬಿನ ಹಾಲು ರಸವನ್ನು. ಆಮೇಲೆ ಕೊನೆಗೆ ಒಂದು ಟೈಮ್ ಏನ್ ಮಾಡ್ತಾರೆ, ಏನು ರಸ ಇಲ್ಲ ಅದನ್ನ ಆಚೆ ಬಿಸಾಡ್ಬಿಡ್ತಾರೆ. ಈಗ ಸಪೋಸ್ ಇವಾಗ ನಾನು ಕಬ್ಬಿನ ಹಾಲು ಅಂತ ನಂಗೆ ಆಗೋದಿಲ್ಲ, ನಂಗೆ ಬೇಕು, ಕಬ್ಬಿನ ಹಾಲು ಸಿಗ್ಲಿಲ್ಲ ಏನೋ ಕಾರಣಕ್ಕೆ, ಇಲ್ಲಾಂದ್ರೆ ಕಬ್ಬಿನ ಹಾಲು ನನಗೆ ತಗೊಳ್ಳೋ ಒಂದು ಇದಿಲ್ಲ, ಶಕ್ತಿ ಇಲ್ಲ. ಸೊ ಕಬ್ಬು ತಗೊಳ್ಳೋಣ ನಾನು ಅಂತ ಹೋಗಿ ಆ ಕಬ್ಬಿನ ಏನದನ್ನ ಮೆಷಿನಲ್ಲಿ ಹಾಕಿ ಅಲ್ಲಿ ಹೊರಗೆ ಬಿಸಾಡಿದರೆ ಅದನ್ನ ಹೋಗಿ ನಾನು ಕಬ್ಬಿನ ಹಾಲು ಇಟ್ಕೊಂಡು ನಾನು ಅದನ್ನ ಸ್ವಲ್ಪ ಕಬ್ಬಿನ ರಸ ತಗೊಳ್ಳೋಣ ಅಂದ್ರೆ ಸಿಗುತ್ತೆ ನನಗೆ? ಸಿಗೋದಿಲ್ಲ. ನನಗೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ಆಗ್ಲೇ ಮೆಷಿನಲ್ಲೆಲ್ಲ ತೆಗೆದು ಕಬ್ಬಿನ ಮೆಷಿನಲ್ಲಿ ಆ ಕಬ್ಬಿನ ಇದು ಬರೇ ಅದು ಬಿದಿರುಗಳಿದೆ ಅಷ್ಟೇ, ಆದ್ರೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ನಾನು ಅದ್ರಲ್ಲೇನೋ ಸಿಗುತ್ತೆ ನನಗೆ. ಸೊ ಹೇಳ್ತಾರೆ ಹಾಗೆ ಆಕ್ಚುಲಿ ಇಂದ್ರಿಯ ಸುಖ ಅನ್ನೋದು ಹಾಗೆ. ಆಗ್ಲೇ ಇಂದ್ರಿಯ ಸುಖವನ್ನು ನಾವು ಎಷ್ಟೋ ಜನ್ಮಗಳು, ಎಷ್ಟೋ ಸಾವಿರ ಕೋಟಿ ಹತ್ರ ವರ್ಷಗಳು ಅನುಭವಿಸ್ಬಿಟ್ಟಿದ್ದೇವೆ. ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ಮೇತು ಪಶುಭಿನಾರಣ, ಎಲ್ಲ ಜೀವರಾಶಿಗಳಲ್ಲಿ ನಾವು ಅನುಭವಿಸಿದ್ದೇವೆ ಎಷ್ಟ ರೀತಿಯ ಆನಂದ, ತಿನ್ನೋದು, ಮಲಗೋದು, ಮೈಥುನ ಸುಖ, ಮತ್ತೆ ರಕ್ಷಣೆಗೋಸ್ಕರ ನಾವು ಮಾಡ್ಕೊಳ್ಳೋದೆಲ್ಲ ಒಂದೊಂದು ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಮಾಡಿದ್ದೇವೆ ನಾವು. ಇದನ್ನ ಮಾಡಿಲ್ಲ ಅಂತಲ್ಲ, ಮರ್ತು ಬಿಟ್ಟಿದ್ದೇವೆ ಅಷ್ಟೇ. ನಾವು ದೇಹದ ಪ್ರಭಾವದಲ್ಲಿ ನಾವು ನಿನ್ನೆ ನಾನು ಏನು ಮಾಡಿದೆ ಅಂತ ನೆನಪಿಲ್ಲ, ಹಾಗೆ ಹಿಂದೆ ಜನ್ಮದಲ್ಲಿ ಏನ್ ಮಾಡಿದೆ ನೆನಪಿಲ್ಲ ನಮ್ಗೆ. ಸೊ ಇದೆಲ್ಲ ಅನುಭವಿಸ್ಬಿಟ್ಟಿದೆ ಇಂದ್ರಿಯ ಸುಖವನ್ನು ಅನುಭವಿಸಿ, ಆದ್ರೂ ಕೂಡ ಮತ್ತೆ ನಮಗೆ ಏನೋ ಒಂದು ಹೋಪ್ ಇದೆ, ಎಲ್ಲೋ ಇಲ್ಲ ನನಗೆ ಈ ರೀತಿ ನಾನು ಆನಂದವನ್ನು ಪಡಿತೇನೆ, ಇಂದ್ರಿಯ ಸುಖ. ಹಾಗೆ ನಾನು ಮತ್ತೆ ಆ ಕಬ್ಬಿನ ಹಾಲನ್ನು ಮತ್ತೆ ಕುಡಿದು ಏನೋ ಒಂದು ರುಚಿಯನ್ನು ನೋಡೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಹಾಗೆ ಅವ್ರು ಹೇಳೋದು ಪ್ರಹ್ಲಾದ್ ಮಹಾರಾಜರು, ಹೀಗೆ ನಾವು ಭೌತಿಕವಾಗಿ ತೊಡಗಿರೋದ್ರಿಂದ ಆಗ ನಮ್ಗೆ ಕೃಷ್ಣ ಪ್ರಜ್ಞೆ ಸಿಗೋದಿಲ್ಲ ಅಂತ, ಮತಿರ್ನ ಕೃಷ್ಣೆ ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ಧ್ರುವ ಮಹಾರಾಜರು ಹಾಗಲ್ಲ, ಅವರು ಸಂಪೂರ್ಣ ಪರಿಪೂರ್ಣತೆ ಪಡೆದ್ರು. ಆಮೇಲೆ ನಾವು ಕೃಷ್ಣ ಪ್ರಜ್ಞೆ ಸ್ವೀಕಾರ ಎಲ್ಲ ನಾವು ಆರಂಭ ಮಾಡಿದ್ವಿ ನಾವೆಲ್ಲರೂ. ಹಾಗಾಗಿ ಆ ಪರಿಪೂರ್ಣತೆ ಸ್ಥಿತಿಯಲ್ಲಿ ನಾವು ಕೂಡ ಇದನ್ನು ಪಡಿಬಹುದು ಅಂತ ಹೇಳ್ತಾರೆ. ಪಡಿಬಹುದು ಅಂದ್ರೆ ಆ ಧ್ರುವ ಮಹಾರಾಜರು ಪಡೆದದ್ದು ಸ್ಥಾನ, ಪದವಿ ಒಂದು ರೀತಿಯಲ್ಲಿ ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಕಾಗಲ್ಲ ಅಂತ ಹೇಳ್ತಾರೆ. ಎಲ್ಲ ಈ ಭೌತಿಕ ಜಗತ್ತಿನಲ್ಲಿರುವ ದೇವತೆಗಳು, ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು, ಇವರೆಲ್ಲರೂ ಕೂಡ ಧ್ರುವನ ನಕ್ಷತ್ರನ ಸುತ್ತುತ್ತಾ ಇದೆ. ಅದರ ಸೆಂಟರ್ ಧ್ರುವ ಮಹಾರಾಜರು. ಸೊ ಅವರನ್ನು ಕೇಂದ್ರ ಬಿಂದು ಅಂತ ಇಟ್ಕೊಂಡು ಅವರಿರೋ ಒಂದು ಪಥ, ಅವರಿರೋ ಹಾದಿ, ಯಾಕಂದ್ರೆ ಅದು ಬೇಕದು, ಈ ಚಲನೆ ಇರಬೇಕು. ಈ ಭಗವಂತನ ಮಾಡಿರೋ ಸೃಷ್ಟಿ, ಭೌತಿಕ ಜಗತ್ತು ಇದು ಚಲನೆಯಲ್ಲಿ ಇದ್ರೇನೆ ನಮಗೆ ಆ ಸೂರ್ಯದ ಬೆಳಕು ಸಿಗೋದು, ಸೌರಶಕ್ತಿ ಸಿಗೋದು. ಇಲ್ಲಾಂದ್ರೆ ಸೂರ್ಯ ಒಂದೇ ಕಡೆ ನಿಂತ್ಕೊಂಡ್ರೆ ಅದನ್ನ ನಮಗೆ ಬೇಕು, ಸೂರ್ಯ ಬೇಕು. ಅದು ಒಂದೇ ರೀತಿಯಲ್ಲಿ ಅದು ಫುಲ್ ಬಿಸಿಲಿದ್ರೆ ಆಗೋದಿಲ್ಲ, ಬಿಸಿಲು ಬೇಕು, ಚಳಿನೂ ಬೇಕು, ಎಲ್ಲವೂ ಬೇಕು ಒಂದ್ ರೀತಿ. ಆಮೇಲೆ ಅದು ಒಂದೇ ಇದ್ರಲ್ಲಿ ಅದು ಇದಾಗ್ಬೇಕು. ಎಲ್ಲ ಎಷ್ಟೋ ಗ್ರಹಗಳಿಗೆ ಸೂರ್ಯ ಹೇಳ್ತಾರೆ, ಅದು ತನ್ನ ಶಕ್ತಿಯಿಂದ ಅದು ಎಲ್ಲ ಸೌರಶಕ್ತಿಯಿಂದ ನಮಗೆ ಭೂಲೋಕದಲ್ಲಿ ಎಷ್ಟು ಲಾಭ ಇದೆ, ಎಷ್ಟಿದೆ. ಸೂರ್ಯ ಇದಿಲ್ಲದೆ ಹೆಂಗೆ? ಸೊ ನಮಗೆ ಅಲ್ಲ, ಎಲ್ಲ ಲೋಕಗಳು ಕೂಡ ಅಗತ್ಯ ಇದೆ. ಸೊ ಹಾಗೆ ಭಗವಂತನ ರಚನೆ ಮಾಡಿದ್ದಾರೆ. ಅವರಿಗೆ ಧ್ರುವ ಮಹಾರಾಜರು ಧ್ರುವ ನಕ್ಷತ್ರ
ಅದು ಕೇಂದ್ರ ಬಿಂದು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಹೇಗೆ ಒಂದು ಇಲ್ಲಿ ಹೇಳಿದ ಉದಾಹರಣೆ, ಆ ವೃಷಭಗಳು ಒಂದು ಆ ಎತ್ತುಗಳು ಅದೊಂದು ಕೇಂದ್ರ ಇದನ್ನ ಇಟ್ಕೊಂಡು ಅದು ಸುತ್ತಾ ಇರ್ತವೆ. ಅದು ಎಣ್ಣೆಯನ್ನ ಇದು ಮಾಡೋದು ಇಷ್ಟೊಂದು ಉಪಯೋಗ ಮಾಡ್ತಾ ಇದ್ರು ಹಿಂದೆ ಕಾಲದಲ್ಲಿ. ಎತ್ತುಗಳಿಂದ ಅದರ ಚಲನೆಯಿಂದ ಏನಾದರೂ ಒಂದು ಯಂತ್ರಗಳನ್ನ ಇದು ಮಾಡಿ ಅದರಿಂದ ಏನಾದರೂ ತಯಾರಿ ಮಾಡೋದು ಆ ರೀತಿ ಎಲ್ಲ ಉಪಯೋಗಿಸ್ತಾ ಇದ್ರು ಟೆಕ್ನಾಲಜಿ ಹಿಂದೆ. ಸೊ ಹಾಗೆ ಹೇಳ್ತಾ ಇದ್ದಾರೆ. ಹಾಗೆ ಅದಕ್ಕೆ ಒಂದು ಕೇಂದ್ರ, ಒಂದು ಕಂಬಕ್ಕೆ ಒಂದು 6 ಆ ಥರ ಮಾಡೋದು ಇನ್ನೊಂದು ರೀತಿ, ಇಲ್ಲ ಅದರ ನಿಯಂತ್ರಣದಲ್ಲಿ ಇರೋದಕ್ಕೆ ಮಾಡೋದು. ಸೊ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇಂಥ ದೊಡ್ಡ ದೊಡ್ಡ ನಕ್ಷತ್ರಗಳು ಗ್ರಹಗಳು ಕೂಡ ಅದು ಧ್ರುವನ ಸೆಂಟರ್ ಇಟ್ಕೊಂಡು ಅವರು ಚಲನೆಯಲ್ಲಿದೆ. ಇಲ್ಲಾಂದ್ರೆ ಒಂದು ರೀತಿ ಹೇಳಿದ್ರೆ ಹೊಸ ಸ್ಯಾಟಲೈಟ್ ಅಲ್ಲಿ ಬಿಡ್ತೇವೆ ನಾವು, ಅದು ಎಲ್ಲಿ ಮಿಸ್ ಆಗೋಗುತ್ತೆ ಗೊತ್ತಿಲ್ಲ. ವಿಜ್ಞಾನಿಗಳು ರಚನೆ ಮಾಡೋದು ಕೆಲವು ವರ್ಷಗಳ ನಂತರ ಅವರಿಗೆ ಕಂಟ್ರೋಲ್ ಹೋಗ್ಬಿಡುತ್ತೆ. ಸೊ ನಮಗೆ ಅದನ್ನ ನಿಯಂತ್ರಿಸುವ ಇದು ಇಲ್ಲ, ಇನ್ನ ಟೆಕ್ನಾಲಜಿನೋ ಇನ್ನೊಂದು ಇಲ್ಲ. ಆದ್ರೆ ಇದೆ. ಧ್ರುವ ಮಹಾರಾಜರ ಅವರ ನಕ್ಷತ್ರ ಅವರ ಸ್ಥಿತಿಯಿಂದ ಎಲ್ಲ ಗ್ರಹಗಳು ಸುತ್ತುತ್ತಾರೆ. ಯತ್ ಚಕ್ಷುರೇಶ ಸವಿತಾ ಸಕಲ ಗ್ರಹಣ ರಾಜ ಸಮಸ್ತ ಮೂರ್ತಿ ಅಶೇಷ ತೇಜ ಯದ್ ಭ್ರಮತಿ ಸಂವೃತ ಕಾಲಚಕ್ರೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಈ ಬ್ರಹ್ಮಸ್ಮಿತೆಯಲ್ಲೂ ಹೇಳಿದಾಗೆ ಇದು ಸೂರ್ಯ ಅನ್ನೋದು ಭಗವಂತನ ಕಣ್ಣುಗಳು ಅಂತ ಹೇಳ್ತಾರೆ. ಸೊ ಅದು ಇದ್ರೆ ನಾವು ನೋಡ್ಬೋದು, ಇಲ್ಲಾಂದ್ರೆ ನಾವು ನೋಡಕ್ಕಾಗಲ್ಲ. ನಮ್ಮ ಕಣ್ಣುಗಳಿದೆ, ನಮಗೆ ಎಷ್ಟೋ ಶಕ್ತಿ ಇದೆ, ಆದ್ರೆ ಈ ಕಣ್ಣುಗಳಿಂದ ನಾವು ನೋಡೋದಕ್ಕೆ, ಜ್ಞಾನವನ್ನು ಪಡಿಲಿಕ್ಕೆ. ಆದ್ರೆ ಸೂರ್ಯ ಬೆಳಕಿಲ್ಲ ಅಂದ್ರೆ ನಮ್ದು ಕಣ್ಣುಗಳು ವ್ಯರ್ಥ, ನಾವೇ ನೋಡಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾರೆ, ನಾವು ನೋಡೋದು ಅಂದ್ರೆ ಭಗವಂತನ ನೋಡೋದು ನಾವು ನೋಡಕ್ಕಾಗಲ್ಲ. ಸೊ ಇದು ಸೂರ್ಯ ಭೌತಿಕವಾಗಿ ವಿಶ್ವರೂಪದಲ್ಲೂ ಕೂಡ ಇದು ಭಗವಂತನ ಕಣ್ಣುಗಳು ಅಂತ ಹಾಗೆ ಹೇಳ್ತಾರೆ. ಸೊ ಈ ಸೂರ್ಯ ಆ ಕಣ್ಣುಗಳು ಭಗವಂತನ ಇದ್ದಾಗ ನಮ್ಮ ಕಣ್ಣುಗಳು ಉಪಯೋಗ ಮಾಡ್ತವೆ, ಅಂದ್ರೆ ನಮ್ಮ ಕಣ್ಣುಗಳಿಗೆ ಏನೋ ಲಾಭ ಇಲ್ಲ, ಏನು ಪ್ರಯೋಜನ ಇಲ್ಲ. ಸೊ ಈ ಇಚ್ಛೆ ಇತ್ತು ಯಾರಿಗೆ? ಧ್ರುವ ಮಹಾರಾಜರಿಗೆ. ನಾನು ಎಲ್ಲರಿಗಿಂತ ಒಂದು ಉನ್ನತ ಸ್ಥಾನವನ್ನು ಪಡಿಬೇಕು, ಎಲ್ಲರಿಗಿಂತ ಅಂದ್ರೆ ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಅವ್ರಿಗಿಂತ ಹೆಚ್ಚು ಸ್ಥಾನವನ್ನು ಪಡಿಬೇಕು. ಸೊ ಹಾಗೆ ಭಗವಂತನು ಅವರ ಇಚ್ಛೆಯನ್ನು ಪೂರೈಕೆ ಮಾಡಿ ಅವ್ರಿಗೆ ಆ ಪದವಿಯನ್ನು ಕೊಟ್ಟಿರೋದು. ಈ ಒಂದು ಇಲ್ಲಿ ಹೇಳ್ತಾ ಇರೋದು ಚೂಡಾಮಣಿ ಇವ ಅಮಲಹ. ಚೂಡಾಮಣಿ ಒಂದು ನಾವು ಎಲ್ಲ ಒಂದು ಆಭರಣಗಳು ಇದು ಮಾಡಿದ್ಮೇಲೆ ಚೂಡಾಮಣಿ ಅಂದ್ರೆ ತಲೆ ಮೇಲೆ ಹಾಕೊಳ್ಳೋ ಒಂದು ಶಿರೋಮಣಿ. ಅದು ವ್ಯಾಲ್ಯೂಬಲ್, ಬೆಲೆ ಬಾಳುವ ಇದು. ಆ ರೀತಿಯಲ್ಲಿ ಹೇಳ್ತಾರೆ, ಎಲ್ಲ ಲೋಕಗಳಲ್ಲೂ ಅದು ಉನ್ನತವಾದದ್ದು, ಪರಮಶ್ರೇಷ್ಠವಾದ ಇದು ಭಗವಂತನು ಧ್ರುವ ಮಹಾರಾಜರಿಗೆ ಅನುಗ್ರಹಿಸಿದ್ದು. ಸೊ ಲಾಸ್ಟ್ ಲೈನ್ ಈ ಭಾವಾರ್ಥ ಶಿಲ ಪ್ರಭುಪಾದ ಹೇಳೋದು, ಭಕ್ತನು ಯಾವ ಭೌತಿಕವಾದಿ, ಕೃಷ್ಣ ಪ್ರಜ್ಞಾಶೀಲನು ಮಹತ್ವಾಕಾಂಕ್ಷಿಯಾದ ಯಾವನೇ ಭೌತಿಕವಾದಿ ಊಹೆಗಿಂತ ಹೆಚ್ಚಿನವಾದ ಸ್ಥಾನವನ್ನು ಪಡೆಯಬಹುದು. ಸೊ ಇವಾಗ ಇದು ಭೌತಿಕವಾದಿ ಬಹಳ ಆಕಾಂಕ್ಷಿತ ಅಂದ್ರೆ ಪ್ರಯತ್ನ ಪಡ್ತಾ ಇದ್ದಾರೋ, ಏನೇನೋ ಶೋಧನೆ ಮಾಡಿ ಏನೇನೋ ಕಂಡು ಹಿಡಿದು ನಾವು ಇನ್ನೊಂದು ಲೋಕಗಳಿಗೆ ಹೋಗೋಣ, ಅಲ್ಲಿ ನಿವಾಸ ಮಾಡೋಣ. ಧ್ರುವ ಮಹಾರಾಜನ ಲೋಕ ನಿವಾಸ ಮಾಡಕ್ಕೆ ಆಗೋದಿಲ್ಲ ಯಾರು, ಈ ರೀತಿಯಲ್ಲಿ ಆಗೋದಿಲ್ಲ. ಭೌತಿಕವಾಗಿ ಅವರು ಎಷ್ಟೇ ಶ್ರಮ ಪಟ್ಟು, ಎಷ್ಟೇ ಅವರು ಹಣವನ್ನು ಖರ್ಚು ಮಾಡಿ, ಎಷ್ಟೆಷ್ಟೋ ವಿಜ್ಞಾನಿಗಳು ಸೇರಿ ಶೋಧನೆ ಮಾಡಿ ಅವರು ಒಂದು ಸ್ಯಾಟಲೈಟ್ ಕಂಡಿಡಿದು, ಇನ್ನು ಯಂತ್ರಗಳು ಕಂಡಿಡಿದು ಅವರು ಅಲ್ಲಿ ಹೋಗ್ಲಿಕ್ಕೆ ಆಗೋದು. ಇಲ್ಲಾಂದ್ರೆ ವ್ಯಕ್ತಿಗಳು ನಾವು ಇದೆ ತುಂಬಾ ಆಕಾಂಕ್ಷರಾಗಿ ನಾವು ಆಂಬಿಷನ್ ನಮ್ಗೆ ಪ್ರತಿಯೊಬ್ಬರಿಗೂ ಭೌತಿಕ ಇಚ್ಛೆಗಳು, ಹೀಗೆ ಒಂದು ಅಮೆರಿಕೆ ಹೋಗ್ಬೇಕು, ಇಲ್ಲಾಂದ್ರೆ ಈ ತರ ಒಂದು ದೊಡ್ಡ ಜಾಬ್ ಸಿಗ್ಬೇಕು, ದೊಡ್ಡ ಹಣ ಸಂಗ್ರಹಿಸ್ಬೇಕು, ದೊಡ್ಡ ಪದವಿ ಪಡಿಬೇಕು, ಈಗೆಲ್ಲ ಜನರು ಇದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಹೇಳ್ತಾ ಇದ್ದಾರೆ, ನಾವು ಭಕ್ತರಾಗ್ಬಿಟ್ರೆ, ಶುದ್ಧ ಭಕ್ತರಾಗ್ಬಿಟ್ರೆ ಧ್ರುವ ಮಹಾರಾಜರ ಹಾಗಾಗಿ ಇವರೆಲ್ಲರಿಗಿಂತ ಉನ್ನತ ಇದನ್ನು ಪಡಿಬಹುದು. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಸೊ ಭೌತಿಕವಾದಿ ತಮ್ಮ ಶ್ರಮದಿಂದ ಅವರು ಹೆಚ್ಚು ಕಡಿಮೆ ಈ ಭೂಲೋಕದಲ್ಲೇ ಇದ್ದಾರೆ ಅಷ್ಟೇ. ಇಲ್ಲ ಇವರೇನಾದ್ರು ಭಗವಂತನ ಅವ್ರಿಗೆ ಕೃಪೆ ಕೊಟ್ರೆ ಅವ್ರು ಇನ್ನೊಂದು ಲೋಕಕ್ಕೆ ಹೋಗ್ಬೋದೇನೋ. ಇವಾಗ ಯಾರು ನಾವು ಕೇಳಿದ್ವಿ, ರಾವಣ ಕೇಳಿದ್ವಿ, ಹಿರಣ್ಯಕಶಿಪು ಕೇಳಿದ್ವಿ, ಇವರೆಲ್ಲ ಕೂಡ ಭೌತಿಕವಾದಿಗಳೇ, ಮಹತ್ ಆಕಾಂಕ್ಷಿಗಳು. ಇವರೆಲ್ಲ ಮಹತ್ ಆಕಾಂಕ್ಷಿಗಳಿಂದ ಅವರು ಆ ರೀತಿಯ ಒಂದು ತಪಸ್ಸೆ ಮಾಡಿ ದೇವತೆಗಳನ್ನ ಪೂಜಿಸಿ ದೇವತೆಗಳಿಂದ ವರವನ್ನು ಪಡೆದು ಇವರು ಹಿರಣ್ಯಕಶಿಪು ಇದರಲ್ಲೇ ಬ್ರಹ್ಮಾಂಡದಲ್ಲೇ ಇವರಿಗೆ ಯಾರ ದೇವತೆಗಳು ಇವ್ರಿಗೆ ಸರಿಸಮ ಇಲ್ಲ. ರಾವಣನು ಹಾಗೆ. ರಾವಣನು ನಾವು ಇದಕ್ಕೆ ಸ್ವರ್ಗಲೋಕಕ್ಕೆ ಅಲ್ಲಿಗೊಂದು ನಾನು ಮೆಟ್ಟಲು ಮಾಡ್ತೇನೆ, ಸ್ಟೇರ್ಸ್ ಅಂದ್ರೆ ನಾವು ಯಾರು ಬೇಕಾದ್ರೂ ಅಲ್ಲಿಗೆ ಹತ್ಕೊಂಡು ಹೋಗ್ಬಿಡ್ಬೋದು. ಈಗ ನಾವು ಒಂದು ಮಾಡಿ ಇನ್ನೊಂದು ಮಾಡಿ ಹತ್ತಕ್ಕೆ ನಾವು ಮೆಟ್ಲಿಂದ ಹತ್ತೀವೋ, ಏನಂದ್ರೆ ಲಿಫ್ಟ್ ಇಂದ ಹತ್ತೀವೋ, ಏನೋ ಮಾಡ್ತೀವಿ ನಾವು. ಅದೇ ರೀತಿಯಲ್ಲಿ ರಾವಣ ಯೋಚನೆ ಮಾಡಿದ್ದು, ಇದು ಯಾಕೆ ಇದು ಕೆಳಗಿಂದ ಮೇಲೆ ಇನ್ನೊಂದು ಲೋಕಕ್ಕೆ ನಾನು ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆ ರೀತಿ ಒಂದು ಕನೆಕ್ಷನ್
ಮಾಡಕ್ ಪ್ರಯತ್ನ ಪಟ್ಟರಂತೆ. ಸೊ ಈ ರೀತಿ ಎಲ್ಲ ಇದೆ. ಈ ರೀತಿ ಭೌತಿಕವಾದಿಗಳಂದ್ರೆ ಅವರವರ ರೀತಿಯಲ್ಲೇ ಅವರು ಯಾವುದು ನಮ್ಮ ಆರ್ಥಿಕವಾಗಿ ಬೆಳವಣಿಗೆ, ನಮ್ಮ ಜೀವನದ ಗುರಿ ಅಂತ ಅವ್ರೇನೇನೋ ಮಾಡ್ತಾರೆ. ಅದ್ರಲ್ಲಿ ಹೇಳ್ತಾರೆ ಭಕ್ತರಿಗೆ ಭಗವಂತನ ಅನುಗ್ರಹಿಸೋ ಸ್ಥಾನ ಅದು ಎಂಥ ಒಂದು ಭೌತಿಕವಾದಿ ಕೂಡ ಊಹಿಸೋಕ್ಕೂ ಆಗೋದು. ಭಕ್ತನು ಕೇವಲ ಭಗವಂತನ ಶುದ್ಧ ಭಕ್ತಿ ಕಾರ್ಯಗಳಲ್ಲಿ ಮಗ್ನನಾಗಿ ಭಗವಂತನ ಕೃಪೆಯಿಂದ ಈ ರೀತಿಯ ಸ್ಥಾನವನ್ನು, ಈ ರೀತಿಯ ಪದವಿಯನ್ನು ಪಡೀತಾರೆ. ಭೌತಿಕವಾದಿಗಳು ತಮ್ಮ ಪ್ರಯತ್ನದಿಂದ ಏನು ಮಾಡಿದ್ರು ಅವರು ಇಲ್ಲೇ ಸುತ್ತಾ ಇರ್ತಾರೆ ಅಷ್ಟೇ. ಪುನರಪಿ ಜನನಂ ಪುನರಪಿ ಮರಣ. ಅಲ್ಲಿ ಹಿರಣ್ಯಕಶಿಪು, ರಾವಣ ಎಲ್ಲ ಏನಾಯ್ತು ಕೊನೆಗೆ? ಅವರೆಲ್ಲರೂ ಕೂಡ ಎಲ್ಲ ಅವ್ರು ಭೌತಿಕವಾಗಿ ಪಡೆದ ಇದು ಕೂಡ ಎಲ್ಲ ನಾಶ ಆಗೋಯ್ತು, ಎಲ್ಲ ಭಸ್ಮ ಆಗೋಯ್ತು ಎಲ್ಲ. ಹೀಗೆ ಇದು ಭೌತಿಕವಾಗಿ ಪ್ರಯತ್ನ ಪಡೋದು ವ್ಯರ್ಥ. ಸೊ ನಾವು ಈ ತರ ಮಾಡೋದು ಬೇಕಾಗಿಲ್ಲ, ಅಗತ್ಯ ಇಲ್ಲ. ನಾವು ಭಕ್ತಿ ಮಾರ್ಗದಲ್ಲಿ ಧ್ರುವ ಮಹಾರಾಜರು ಹೇಗೆ ಈಗ ಪರಿಪೂರ್ಣತೆ ಪಡ್ತಾರೆ, ಹಾಗೆ ನಾವು ಕೂಡ ಪ್ರಯತ್ನ ಮಾಡಬೇಕು. ಅಕಾಮ ಸರ್ವ ಕಾಮವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗಿನ ಯಜೇತಾ ಪುರುಷಂ. ಸೊ ಏನೇ ನಮ್ಮ ಹಿನ್ನೆಲೆ ಇದ್ರು, ಏನೇ ನಮ್ಮ ಸ್ಥಿತಿ ಇದ್ರು, ನಾವು ಪರಮ ಪುರುಷ ಕೃಷ್ಣ ಪರಾಯಣ ಆಗೋದಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಬೇರೆ ಏನು ನಾವು ಬೇರೆ ಯಾವ ಮಾರ್ಗವನ್ನು, ಯಾವ ವಿಧಾನವನ್ನು ಸ್ವೀಕರಿಸೋದು ಪ್ರಶ್ನೆನೇ ಇಲ್ಲ. ಸೊ ಧ್ರುವ ಮಹಾರಾಜರು ಹೇಗೆ ಶುದ್ಧ ಭಕ್ತಿ ಕೃಷ್ಣನನ್ನೇ ಅವಲಂಬಿಸಿದ್ರು, ಅದೇ ವಿಧಾನವನ್ನು ನಾವು ಕೂಡ ಮಾಡಬೇಕು. ಸೊ ಹೀಗೆ ಇವರು ಮಹಾರಾಜ ಅಂಬರೀಷ್ ಇದ್ರಲ್ಲೂ ಕೇಳ್ತೀವಲ್ಲ, ಮಹಾರಾಜ ಅಂಬರೀಷರು ಶುದ್ಧ ಭಕ್ತರು, ಕೃಷ್ಣ ಪರಾಯಣ ಸ್ಥಿತಿಯಲ್ಲಿದ್ದಾರೆ ಅವರು. ಸೊ ಆದರೆ ಅವರ ಮೇಲೆ ದ್ವೇಷ ಮಾಡಿಕೊಂಡು ಯಾರು ದುರ್ವಾಸ ಮುನಿ ಅವರು ಅವರಿಗೆ ಶಾಪ ಕೊಟ್ರು ಒಂದು ಸಮಯದಲ್ಲಿ. ಆದರೆ ಮಹಾರಾಜ ಅಂಬರೀಷಿಗೆ ಏನೂ ಆಗ್ಲಿಲ್ಲ. ಮಹಾರಾಜ ಅಂಬರೀಷ್ ರಕ್ಷಣೆಗೆ ಸ್ವತಃ ಅಲ್ಲಿ ಸುದರ್ಶನ, ಭಗವಂತನ ಶುದ್ಧ ಭಕ್ತರು, ಸುದರ್ಶನ ಚಕ್ರ ಅವರೇ ಅಲ್ಲಿದ್ದಾರೆ. ಅವರು ಇವರನ್ನೇ ಅವರು ಸೃಷ್ಟಿ ಮಾಡಿದ ದುರ್ವಾಸ ಮುನಿ ಸೃಷ್ಟಿ ಮಾಡಿದ ಅಸುರನನ್ನು ಕೊಂದು ಮತ್ತೆ ದುರ್ವಾಸ ಮುನಿ ಬೆನ್ನಟ್ಟುತ್ತಾರೆ. ಸೊ ಈ ಶುದ್ಧ ಭಕ್ತರು ಮಹಾರಾಜ ಅಂಬರೀಷ, ಸೊ ಅವರ ಪದವಿ, ಅವರ ಸ್ಥಾನ ಹೇಗೆ, ಎಷ್ಟು ಸ್ಥಾನ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ದುರ್ವಾಸ ಮುನಿ ಅಂತ ಅಷ್ಟು ತಪಸ್ವಿ, ಅಷ್ಟು ಬಲಶಾಲಿ ಮುನಿ, ಅವರು ಎಷ್ಟು ಜನಗೆ ಹಿಂದೆ ಶಾಪ ಕೊಟ್ಟಿದ್ದಾರೆ, ಮತ್ತೆ ಆ ರೀತಿಯ ತಪಸ್ಸೆ ಶಕ್ತಿ ಇದೆ. ಆದ್ರೆ ಅಂಬರೀಷ್ ಮಹಾರಾಜರು ಏನು ಮಾಡಕ್ಕಾಗಲ್ಲ. ಶುದ್ಧ ಭಕ್ತರ ಸ್ಥಾನ ಹಾಗೆ. ಪ್ರಭುಪಾದರು ನೆಕ್ಸ್ಟ್ ಭಾವಾರ್ಥದಲ್ಲಿ ಹಾಗೆ ಈ ಭಾವಾರ್ಥದಲ್ಲಿ ಹೇಳಿದ್ದು, ಕೃಷ್ಣ ಪ್ರಜ್ಞಾಶೀಲನು ಮಹತ್ವಾಕಾಂಕ್ಷಿಯಾದ ಯಾವನೇ ಭೌತಿಕವಾದಿಯ ಊಹೆಗಿಂತ ಹೆಚ್ಚಿನವಾದ ಸ್ಥಾನವನ್ನು ಪಡೆಯಬಹುದು. ಆದ್ರೆ ಇಚ್ಛೆ ಇಲ್ಲ, ಶುದ್ಧ ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರ ಇಚ್ಛೆ ಇಲ್ಲ. ಆದ್ರೆ ಭಗವಂತನ ಅನುಗ್ರಹದಿಂದ ಅವ್ರಿಗೆ ಆ ಸ್ಥಾನ ಸಿಗುತ್ತೆ, ಭಗವಂತನ ಅನುಗ್ರಹಿಸಬಹುದು. ತಿರುಗಲ್ಲಿ ಕೊನೆಯಲ್ಲಿ ಹೇಳ್ತಾ ಇರೋದು, ಒಬ್ಬ ಭಕ್ತನ ಸ್ಥಾನವು ಎಷ್ಟರ ಮಟ್ಟಿಗೆ ಪರಮೋನ್ನತವಾದುದೆಂಬುದನ್ನು ನಾವು ಕೇವಲ ಊಹಿಸಬಹುದಾಗಿದೆ. ಇಲ್ಲಿ ಭಕ್ತ ಅಂದ್ರೆ ಶುದ್ಧ ಭಕ್ತ, ಮಹಾಭಾಗವತ, ಭಾಗವತೋತ್ತಮ, ಹೀಗೆ ಧ್ರುವ ಮಹಾರಾಜನಂತ ಭಕ್ತರು, ಅವರ ಸ್ಥಾನವನ್ನು ಅವರು ಎಷ್ಟು ಮೇಲ್ಮಟ್ಟದಲ್ಲಿದ್ದಾರೆ, ಅವರ ಇದು ನಾವು ಊಹೆ ಮಾಡ್ಕೊಳ್ಬಹುದು ಅಷ್ಟೇ, ಕೇವಲ ಊಹಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಎಷ್ಟು ಆಪ್ತರು, ಮತ್ತೆ ಅವರು ಎಷ್ಟು ಮೇಲೆ ಇದ್ದಾರೆ, ಅವರು ಎಷ್ಟು ಅವರು ಸುಶೀಲ ಪ್ರಭುಪಾದರು ನಮ್ಮ ಸಂಸ್ಥಾಪಕ ಆಚಾರ್ಯರು. ಸೊ ಅವರ ಬಗ್ಗೆ ಒಂದು ಸಲ ಅವರ ಶಿಷ್ಯರು ಯಾರೋ ಕೇಳೋದು, ನೀವ್ ಯಾರು ನೀವು? ಸೊ ಯಾಕಂದ್ರೆ ನೀವು ಇಷ್ಟು ಚಿಕ್ಕ ಸಮಯದಲ್ಲಿ ಈ ರೀತಿ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಿದ್ರಿ. ಈ ಪಾಶ್ಚಾತ್ಯ ದೇಶದಲ್ಲಿ ಅಲ್ಲಿ ಈ ತರ ಒಂದು ಸಂಸ್ಕೃತಿನೇ ಇಲ್ಲ, ಆದ್ರೆ ಆ ವ್ಯಕ್ತಿಗಳೇ ಈ ಒಂದು ಪರಿವರ್ತನೆ ಮಾಡಿದ್ರಿ. ನೀವ್ ಯಾರು? ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ನೀವು. ಸೊ ಹಾಗೆ ಪ್ರಭುಪಾದರಿಗೆ ಕೇಳ್ತಾರೆ ಪ್ರಶ್ನೆ. ಸೊ ನಮಗೂ ಕೂಡ ಶ್ರೀಲ ಪ್ರಭುಪಾದರ ಬಗ್ಗೆ ಕೆಲವು ಇದಿದೆ, ಉಲ್ಲೇಖಗಳಿದೆ. ಚೈತನ್ಯ ಮಹಾಪ್ರಭು ಹೇಳಿದ್ದು, ಮೋರ ಸೇನಾಪತಿ ಭಕ್ತ. ಸೊ ನನ್ನ ಒಬ್ಬ ತುಂಬಾ ಆತ್ಮೀಯ ಭಕ್ತರು, ಅವರು ಬಂದು ಇದನ್ನ ವಿಶ್ವಾದ್ಯಂತ ಪ್ರಚಾರ ಮಾಡ್ತಾರೆ ಅಂತ ಚೈತನ್ಯ ಮಹಾಪ್ರಭು ಅವರ ಬಯೋಗ್ರಫಿ ಅದರಲ್ಲಿ ಇದು ಇದೆ, ಇದರ ಉಲ್ಲೇಖ ಇದೆ. ಹಾಗೆ ಒಂದ್ಸಲ ಕೃಷ್ಣ ಗಂಗಾದೇವಿ ಅವರಿಗೆ ಹೇಳೋದು, ಕಲಿಯುಗದಲ್ಲಿ ಮಂತ್ರ ಉಪಾಸಕರು ಅವ್ರು ಬಂದು ಸತ್ಯಯುಗದ ರೀತಿಯಲ್ಲಿ ಧರ್ಮದ ಪ್ರಗತಿ ಆಗತ್ತೆ ಅಂತ. ಸೊ ಅಲ್ಲಿ ಕೂಡ ಸ್ವಲ್ಪ ಉಲ್ಲೇಖ ಇದೆ. ಸೊ ಪ್ರಭುಪಾದರಿಗೆ ವೈಯಕ್ತಿಕವಾಗಿ ಕೇಳಿದಾಗ ಪ್ರಭುಪಾದರು ಹೇಳೋದು, ನಾನು ಯಾರು ಅಂತ ಹೇಳಿದ್ರೆ ನೀವು ಮೂರ್ಛೆ ಹೋಗ್ಬಿಡ್ತೀರಾ ಅಂತ ಹೇಳ್ತಾರೆ ಅವ್ರ ಶಿಷ್ಯರಿಗೆ. ಯು ವಿಲ್ ಫೇಂಟ್. ಯಾಕಂದ್ರೆ ಆಚಾರ್ಯರ ಭಗವಂತನಿಗೆ ಎಷ್ಟು ಆತ್ಮೀಯರು, ಅದನ್ನು ನಾವು
ಊಹಿಸ್ಕೊಳ್ಳಕ್ಕೂ ಕೂಡ ನಮಗೆ ಆಗೋದಿಲ್ಲ. ಆಚಾರ್ಯ ಭಾಗವತದಲ್ಲಿ ಇನ್ನೊಂದ್ ಕಡೆ ಕೃಷ್ಣ ಹೇಳೋದು, ಆಚಾರ್ಯಂ ಮಾಂ ವಿಜಾನೀಯ ನಾಮಮನ್ಯೇತ ಕರಿಚಿತ್ ನ ಮರ್ತ್ಯ ಬುದ್ಧಿಯ ಅಸೂಯೇತ ಆ ನ ಮರ್ತ್ಯ ಬುದ್ಧಿಯ ಅಸೂಯೇತ ಸರ್ವದೇವಮಯೋ ಗುರುಹು ಅಂತ ಹೇಳ್ತಾರೆ. ಹೀಗೆ ಸಂಸ್ಥಾಪಕ ಆಚಾರ್ಯರು, ಆಚಾರ್ಯ ಆ ಸ್ಥಾನದಲ್ಲಿರೋ ವ್ಯಕ್ತಿಗಳು ಅಂದ್ರೆ ಅವರು ಕೃಷ್ಣ ಹೇಳೋದು, ಅವನು ನಾನೇ, ಅವರನ್ನು ನಾನು ನನಗೆ ಕೊಡೋ ಮರ್ಯಾದೆನೇ ಗೌರವನೇ ಅವ್ರಿಗೆ ಕೊಡಬೇಕು. ಸೊ ಅವರ ಸ್ಥಾನ ನನಗೆ ಸಮನಾಗಿರುವುದು ಅಂತ ಹೇಳೋದು ಮಾತುಗಳಿವೆ. ಸೊ ಇದು ತುಂಬಾ ಉನ್ನತ ಭಕ್ತರು, ಹೀಗೆ ಧ್ರುವ ಮಹಾರಾಜರು, ಹೀಗೆ ಶುದ್ಧ ಭಕ್ತರು, ಮಹಾಜನರು, ನಮ್ಮ ಸಂಸ್ಥಾಪಕಾಚಾರ್ಯ ಶ್ರೀಲ ಪ್ರಭುಪಾದರು, ಸೊ ಹೀಗೆಲ್ಲ ಅವರ ಸ್ಥಾನ ಹಾಗೆ ಇರುತ್ತೆ. ಸೊ ನಮಗೆ ಊಹೆನೂ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಮ ಇದರಲ್ಲಿ ನಮ್ಮ ಮನಸ್ಸಿನಿಂದ, ನಮ್ಮ ಮನೋಬಲದಿಂದ ಅವರ ಸ್ಥಾನ, ಅವರ ಸ್ಥಿತಿ ಅವ್ರು ನಮಗೆ ಆಗೋದಿಲ್ಲ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ರೀಲ ಪ್ರಭುಪಾದ ಅದನ್ನೇ ಮುಂದುವರಿಸ್ತಾ ಹೇಳೋದು, ಹೀಗಿರುವಾಗ ಕೃಷ್ಣನ ಬಗ್ಗೆ ನಾವು ಕೃಷ್ಣನ ಸ್ಥಾನವನ್ನು ಏನಾದ ಕಲ್ಪನೆ ಮಾಡ್ಕೊಂಡು, ನಾವು ತುಂಬಾ ಅತಿ ಅಲ್ಪ ಜೀವಿಗಳು. ಒಂದು ಕೂದಲಿನ ಕೊನೆಯ ಇದರಲ್ಲಿ 10,000 ಭಾಗದಲ್ಲಿ ಒಂದು ನಮ್ಮ ಅಸ್ತಿತ್ವ ನಮ್ಮದು. ಕೇಶ ಆಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಚ. ಪ್ರತಿಯೊಂದು ಜೀವಾತ್ಮ ಅಷ್ಟೇ ನಾವು, ಅಷ್ಟೇ ಅಣು ನಾವು. ಇನ್ನು ಪರಮ ಪುರುಷ ಅವನು ಅಮಿತ. ಸೊ ಅವನದಲ್ಲಿ ಏನು ಅರ್ಥ ಮಾಡ್ಕೊ, ಅವನ ಸ್ಥಾನವನ್ನು ಅರ್ಥ ಮಾಡ್ಕೊ ಆಗೋದಿಲ್ಲ. ಇನ್ನೊಂದ್ ಕಡೆ ಹೇಳ್ತಾರೆ ಶ್ರೀ ಪ್ರಭುಪಾದ, ಒಬ್ಬ ಶ್ರೀ ಚೈತನ್ಯ ಮಹಾಪ್ರಭು ಸೇವಕ, ಶ್ರೀ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ. ಸೊ ಅವರ ಒಬ್ಬ ಭಕ್ತರು ಸಂಪೂರ್ಣ ಈ ಬ್ರಹ್ಮಾಂಡವನ್ನು ಅವರು ಉದ್ಧರಿಸಬಹುದು ಅಂತ ಹೇಳ್ತಾರೆ. ಸೊ ಅದರ ನಿದರ್ಶನ ಕೂಡ ಇದೆ. ನಾವು ಚೈತನ್ಯ ಚರಿತಾಮೃತ ಓದುವಾಗ ಒಬ್ಬ ವಾಸುದೇವ ದತ್ತ ಅಂತ ಒಬ್ಬ ಭಕ್ತರ ಬಗ್ಗೆ ಕೇಳ್ತೇವೆ. ಸೊ ಆ ವಾಸುದೇವ ದತ್ತ ಅವರು ಚೈತನ್ಯ ಮಹಾಪ್ರಭುಗೆ ಒಂದು ದಿವಸ ಬಂದು ಪ್ರಾರ್ಥನೆ ಮಾಡ್ತಾರೆ. ಸೊ ಭಗವಂತನೇ, ನೀವು ಈ ಭೂಲೋಕಕ್ಕೆ ಈಗ ಅವತರಿಸಿದ್ದೀರಾ, ಈ ಸಾಕ್ಷಾತ್ ಕೃಷ್ಣನೇ. ಸೊ ಆದರೆ ಇಲ್ಲಿ ನಾನು ನೋಡ್ತಾ ಇದ್ದೇನೆ, ಎಷ್ಟು ಜನ ಕೃಷ್ಣ ಪ್ರಜ್ಞೆ ತಗೊಳ್ತಾ ಇಲ್ಲ. ಅವರು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸದೆ ಅವರು ಭೌತಿಕವಾಗೇ ಇದ್ದಾರೆ ಅವರು. ಸೊ ಹಾಗಿರುವಾಗ ಯಾಕೆ ಅವರು ಭಗವದ್ಧಾಮಕ್ಕೆ ಹೋಗಕ್ಕಾಗೋದಿಲ್ಲ? ಯಾಕೆ ಆಗೋದಿಲ್ಲ ಅಂದ್ರೆ ಅವರವರ ಕರ್ಮಗಳು ಅವರನ್ನು ಬಂಧಿಸಿದೆ. ನಮಗೂ ಕೂಡ ನಮಗೆ ಏನ್ ಬಂಧನ? ಕರ್ಮ ಬಂಧನದಿಂದ ನಾವು ಸಿಕ್ಕಿ ಬಿದ್ದಿದ್ದೇವೆ. ಸೊ ಅವ್ರು ಹೇಳ್ತಾರೆ ವಾಸುದೇವ ದತ್ತ, ಆ ಎಲ್ಲ ಕರ್ಮಗಳನ್ನ ನನ್ನ ತಲೆಯ ಮೇಲೆ ಕೊಟ್ಬೇಡಿ. ನನ್ನ ತಲೆಯ ಮೇಲೆ ಅಂದ್ರೆ ನಾನು ಸ್ವೀಕರಿಸ್ತೀನಿ. ಇದು ಯಮರಾಜ್ ಹತ್ರ ನಮಗೆ ಅಕೌಂಟ್ ಹೋಗಿ ಇದೆ ನಮ್ದು, ನಾವು ಸತ್ತ ಮೇಲೆ ಹೋಗ್ತೀವಲ್ಲಿ ಚಿತ್ರಗುಪ್ತ ಅಕೌಂಟ್ ತೆಗೆದು ಅದ್ರ ಮೇಲೆ ನಮ್ಗೆ ಡಿಸೈಡ್ ಮಾಡ್ತಾರೆ ನಾವೆಲ್ಲ ಹೋಗ್ಬೇಕು, ಇನ್ನ ಎಷ್ಟು ವರ್ಷಗಳು, ಯಾವ ದೇಹದಲ್ಲಿ, ಯಾವ ಸ್ಥಿತಿಯಲ್ಲಿ ಅಂತ. ಸೊ ಈ ವಾಸುದೇವ ದತ್ತ ಕೇಳೋದು, ಎಲ್ಲ ಜೀವಿಗಳು, ಎಷ್ಟು ಅಸಂಖ್ಯಾತ ಜೀವಿಗಳಿದ್ದಾರೆ, ಕೌಂಟ್ ಮಾಡೋಕ್ಕಾಗಲ್ಲ, ಲೆಕ್ಕ ಮಾಡೋಕ್ಕಾಗಲ್ಲ. ಅವರೆಲ್ಲರ ಕರ್ಮ ಏನಿದೆ ಅದೆಲ್ಲವನ್ನು ನನಗೆ ಟ್ರಾನ್ಸ್ಫರ್ ಮಾಡಿ. ಸೊ ನಾನು ನಿರಂತರವಾಗಿ ಅದರಿಂದ ನಾನು ನರಕದಲ್ಲಿರ್ತೀನಿ, ತೊಂದರೆ ಇಲ್ಲ. ಸೊ ನಿರಂತರ ನಾನು ನರಕದಲ್ಲಿರ್ತೀನಿ, ಅವರೆಲ್ಲರೂ ಭಗವದ್ಧಾಮಕ್ಕೆ ಹೋಗ್ಲಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಬರೀತಾರೆ, ಇದು ಶುದ್ಧ ಭಕ್ತರ ಮನೋಭಾವ. ಶುದ್ಧ ಭಕ್ತರು ಅಂದ್ರೆ ಅವರು ಇನ್ನೊಬ್ಬರ ಇದನ್ನು ದುಃಖವನ್ನು ನೋಡ್ಲಿಕ್ಕಾಗಲ್ಲ. ಪರದುಃಖ ದುಃಖಿ ಅಂತ ಹೇಳ್ತಾರೆ. ಸೊ ನಮ್ಮ ಸ್ಥಿತಿಯಲ್ಲಿ ಹೇಗಂದ್ರೆ, ಯಾರಿಗಾದ್ರು ದುಃಖ ಬಂತು ಅಂದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರಿಗೆ ಹಾಗೆ ಆಗ್ಬೇಕಿತ್ತು. ಅವ್ರು ನೋಡಿ ನನಗೆ ಎಷ್ಟು ಕಷ್ಟ ಕೊಟ್ರು, ನನಗೆ ಮೋಸ ಮಾಡಿದ್ರು, ನನಗೆ ಈ ರೀತಿ ಅಗೌರವ ಮಾಡಿದ್ರು, ಅವ್ರಿಗೆ ಹಾಗೆ ಆಗ್ಬೇಕು. ಇದು ನಮ್ಮ ಭೌತಿಕ ಪ್ರಜ್ಞೆ. ಅದೇ ಕೃಷ್ಣ ಪ್ರಜ್ಞೆ ಸ್ಥಿತಿಯಲ್ಲಿ ಆಗಲ್ಲ. ಹೇಳ್ತಾರೆ ಅವ್ರ ಆಚಾರ್ಯ ಶುದ್ಧ ಭಕ್ತ ಅಂದ್ರೆ ಅವ್ರಿಗೆ ಇನ್ನೊಬ್ಬರ ನೋವು, ಇನ್ನೊಬ್ಬರ ದುಃಖವನ್ನು ನೋಡ್ಲಿಕ್ಕೆ. ಹಾಗೆ ಈ ವಾಸುದೇವ ದತ್ತ ಅವರ ಸ್ಥಿತಿಯಲ್ಲಿ ಅವ್ರು ನೋಡಿದ್ದು, ಈ ಭೌತಿಕ ಜಗತ್ತಲ್ಲಿ ಎಲ್ಲರೂ ಕೂಡ ಅಷ್ಟು ಇದರಲ್ಲಿ ಕಷ್ಟಗಳಲ್ಲಿದ್ದಾರೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಕ್ಲೇಶಗಳೇ. ನಮಗೆ ಏನಾದ್ರೂ ನೋವುಗಳಿರುತ್ತೆ, ನಮ್ಮ ದೇಹವೇ ನಮಗೆ ನೋವು ಕೊಡ್ತಾ ಇರುತ್ತೆ, ಆರೋಗ್ಯ ಅದು ಅಷ್ಟು ಸರಿ ಇರೋದಿಲ್ಲ, ಇಲ್ಲ ಮನಸ್ಸು ನಮ್ಗೇನೋ ಒಂದು ಇದು ಕೊಡುತ್ತೆ, ನೋವು ಕೊಡುತ್ತೆ, ಈ ಇಂದ್ರಿಯಗಳ ಒತ್ತಡ ಇರ್ಬೋದು, ಇಲ್ಲ ಅಂದ್ರೆ ನಮಗೆ ಇನ್ನೊಂದೇನೋ ನಮ್ಮ ಆತ್ಮೀಯರ ಅವ್ರ ಜೊತೆಗೆ ಒಂದು ಒಳ್ಳೆ ಇದು ನಡೆಯೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಏನೋ ಒಂದು ದುಃಖ ಇರ್ಲೇಬೇಕು, ಯಾವುದೋ ಒಂದು ರೀತಿಯಲ್ಲಿ ಇರ್ಲೇಬೇಕು ದುಃಖ. ನಮ್ಗೆ ಮಾನಸಿಕವಾಗೋ, ದೈಹಿಕವಾಗೋ, ಇನ್ನೊಂದು ವ್ಯಕ್ತಿಗಳ ನಮಗೆ ಕೊಡೋದು, ಇದು ಇರ್ಲೇಬೇಕು. ಸೊ ಇದನ್ನು ಪ್ರತಿಯೊಂದು ಜೀವಿಗೆ ಇದು ಇದ್ದೇ, ದುಃಖಾಲಯ ಅಶಾಶ್ವತ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ, ಇದು ದುಃಖಾಲಯ, ಇದು ದುಃಖಗಳ ನಿಲಯ, ಇದು ದುಃಖಗಳ ಎಲ್ಲ ಸಾಗರ ಇದು. ಸೊ ಹಾಗೆ ವಾಸುದೇವ ದತ್ತ ನೋಡಿ, ಅವರೆಲ್ಲರಿಗೂ ಯಾಕೆ ಇದೆ ಅಂದ್ರೆ ಅವರವರ ಕರ್ಮ. ಸೊ ನಾನು ಮಾಡಿರೋ ಕರ್ಮ ನಾನು ಮಾಡಿದ್ದುಂಡು ಮಾರಾಯ. ಸೊ ನಾನು ಮಾಡಿದ್ದು ನಾಳೆ ತಿನ್ಬೇಕು. ಸೊ ನಾನು ಅನುಭವಿಸ್ತಾ ಇದ್ದೀನಿ, ಹಾಗೆ ಪ್ರತಿಯೊಬ್ಬರು ನಾವು ಅನುಭವಿಸ್ತಾ ಇದ್ದೀವಿ. ಸೊ ವಾಸುದೇವ ದತ್ತ ಶುದ್ಧ ಭಕ್ತರು ಇದು ನೋಡಕ್ಕಾಗಲ್ಲ, ಅವರು ಸಹನೆ ಮಾಡೋಕ್ಕಾಗಲ್ಲ. ಅವರು ಚೈತನ್ಯ ಮಹಾಪ್ರಭುಗೆ ಪ್ರಾರ್ಥನೆ ಮಾಡೋದು, ಅದೆಲ್ಲವೂ ನನಗೆ ಕೊಟ್ಬಿಡಿ,
ನಾನು ಅದರಿಂದ ನಿರಂತರವಾಗಿ ನಾನು ನರಕದಲ್ಲಿ ಇರ್ತೇನೆ, ತೊಂದರೆ ಇಲ್ಲ ನಾನು. ಸೊ ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆಮೇಲೆ ನಂತರ ಪ್ರಭುಪಾದಲ್ಲಿ ಬರೆಯೋದು, ಇದು ಆಕ್ಚುಲಿ ಶುದ್ಧ ಭಕ್ತರ ಮನೋಭಾವ. ಶುದ್ಧ ಭಕ್ತರು ಎಲ್ಲರೂ ಇದೇ ನೆಲೆಯಲ್ಲಿ ಇರ್ತಾರೆ. ಈಗ ಧ್ರುವ ಮಹಾರಾಜರು ಕೂಡ ಅದೇ ನೆಲೆಯಲ್ಲಿ ಇರ್ತಾರೆ, ಶಿಲಪ್ರಭುಪಾದರು ಹಾಗೆ. ಸೊ ಶಿಲಪ್ರಭುಪಾದರು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ ಸ್ವಲ್ಪ. ಯಾರ ಬಗ್ಗೆ? ಇವರು ಜೀಸಸ್ ಕ್ರೈಸ್ಟ್ ನಾವು ಕೇಳ್ತೇವೆ, ಅವರು ಕ್ರಿಶ್ಚಿಯಾನಿಟಿ ಆ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ. ಆದರೆ ಅವರ ಒಂದು ತ್ಯಾಗದಿಂದ ನಾವು ತಿಳ್ಕೊಳ್ಬಹುದು, ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರಿಗೆ ಏನದು ಇದಕ್ಕೆ ಇದು ಮಾಡಿದಾಗ್ಲೂ ಕೂಡ ಅವರು ಭಗವಂತರಿಗೆ ಇವರನ್ನು ಕ್ಷಮಿಸಿ ಅಂತ ಕೇಳೋ ಒಂದು ಮಾತು ಇದೆ. ಆದ್ರೂ ಕೂಡ ಹೇಳ್ತಾರೆ, ಅವರು ಅಲ್ಲಿ ಹೇಳ್ತಾರೆ, ವೈ ಗಾಡ್ ಯು ಫೋರ್ಸೇಕನ್ ಮೀ ಅಂತ ಕೇಳ್ತಾರೆ. ಒಂದು ರೀತಿ ಅದೇನೇ, ನೀವು ಅದ್ಬಿಡಿ ನೆಕ್ಸ್ಟ್. ಮತ್ತೆ ಇನ್ನೊಂದು ಹೇಳ್ತಾರೆ, ಅವರು ಪ್ರಾಮಿಸ್ ಮಾಡಿದ್ದು, ಯಾರು ನನ್ನನ್ನು ಅವಲಂಬಿಸ್ತಾರೆ, ನನ್ನನ್ನು ಫಾಲೋ ಮಾಡ್ತಾರೆ, ನಾನು ಅವರನ್ನು ಉದ್ಧರಿಸ್ತೇನೆ ಅಂತ ಅವ್ರ ಮಾತಿದೆ. ಅದು ಖಂಡಿತ ಶುದ್ಧ ಭಕ್ತರನ್ನ ಯಾರು ಅನುಭವಿಸ್ತಾರೆ ಅವರೆಲ್ಲಾದ್ರೂ ಇರ್ಬೋದು. ಅವರ ಒಂದು ಪ್ರಭಾವದಿಂದ ಅವರ ಅನುಯಾಯಿಗಳು, ಅವರ ಭಕ್ತರು, ಅವರು ಕೂಡ ಭಗವದ್ಧಾಮಕ್ಕೆ ಹೋಗ್ಬೋದು, ಇಲ್ಲಾಂದ್ರೆ ಅವರು ಕೂಡ ಮುಕ್ತರಾಗ್ಬೋದು. ಅದು ಕರೆಕ್ಟ್. ಆದರೆ ಅವ್ರು ಹೇಳಿದ್ದು, ನನ್ನನ್ನು ಯಾರು ಫಾಲೋ ಮಾಡ್ತಾರೆ. ಆದ್ರೆ ವಾಸುದೇವ ದತ್ತ ಅವರು ಅದು ಕೂಡ ಹೇಳ್ತಾ ಇಲ್ಲ. ಆಚಾರ್ಯರು, ಗುರುಗಳು ಅಂದ್ರೆ ಅವ್ರ ಶಿಷ್ಯರ ಇದನ್ನು ಹೊಣೆಗಾರಿಕೆ ಸ್ವೀಕರಿಸ್ತಾರೆ, ಮತ್ತೆ ಅವ್ರು ಸ್ವೀಕರಿಸಿ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾರೆ, ಅವರ ಕರ್ಮವನ್ನು ಕೂಡ ಸ್ವೀಕರಿಸ್ತಾರೆ ಅವರು. ಸೊ ಈ ರೀತಿ ಎಲ್ಲ ಇದೆ, ಗುರುಗಳು, ಆಚಾರ್ಯರು, ಭಗವಂತನ ಪ್ರತಿನಿಧಿಗಳು. ಆದರೆ ವಾಸುದೇವ ದತ್ತ ಹೇಳ್ತಾ ಇರೋದು, ಕೇವಲ ಅವರು ಯಾರಾದ್ರೂ ಕೃಷ್ಣ ಪ್ರಜ್ಞೆ ತಗೊಂಡು ಭಕ್ತರಿಗೆ ಮಾತ್ರ ಅಲ್ಲ, ಅವರು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಯಾರು ಭಕ್ತರೋ, ಯಾರು ಅಭಕ್ತರೋ, ಯಾವ ಜೀವಿಗಳಲ್ಲಿದ್ದಾರೋ, ಅವರೆಷ್ಟು ಅಸುರ ಭಾವದಲ್ಲಿದ್ದಾರೋ ಅದು ಪ್ರಶ್ನೆ ಇಲ್ಲ, ಅವರೆಲ್ಲರೂ ಕೂಡ ಉದ್ಧಾರ ಆಗಬೇಕು. ಸೊ ಹೇಳ್ತಾರೆ, ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಶುದ್ಧ ಭಕ್ತರ, ಪರಿಶುದ್ಧ ಭಕ್ತರು, ವಾಸುದೇವ ದತ್ತ ಅಂತ ವ್ಯಕ್ತಿಗಳ ಮನೋಭಾವ, ಮನಸ್ಥಿತಿ. ಮತ್ತೆ ಅದರಿಂದ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಅದನ್ನ ಕಾರ್ಯಗತಗೊಳಿಸಿದ್ರು. ಚೈತನ್ಯ ಮಹಾಪ್ರಭು ಅವತರಿಸಿದಾಗ ಆಗ ಎಲ್ಲ ಜೀವಿಗಳು ಕೂಡ ಭಗವದ್ಧಾಮಕ್ಕೆ ಹೋಗ್ಬಿಟ್ರು. ಸೊ ಇದು ಹೇಳ್ತಾರೆ, ಇದು ಕೃಷ್ಣ ಅವತರಿಸಿದಾಗ ಕೂಡ ಹೀಗೆ ಮಾಡಿದ್ದು. ಕೃಷ್ಣನು ಕೂಡ ಸಂಪೂರ್ಣ ಬ್ರಹ್ಮಾಂಡವನ್ನೇ, ಆ ಎಲ್ಲ ಜೀವಿಗಳನ್ನು ಭಗವಂತನ ತನ್ನ ಧಾಮಕ್ಕೆ ಕರೆದುಕೊಂಡು ಹೋದ್ರು ಅಂತ ಹೇಳ್ತಾರೆ. ಸೊ ಶ್ರೀರಾಮಚಂದ್ರನಾಗಿ ಭಗವಂತನ ಅವತರಿಸಿದಾಗ, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ. ಸೊ ಹೇಳ್ತಾರೆ, ನೀವು ರಾಮಾಯಣ ಓದಿದ್ರೆ, ಶ್ರೀರಾಮಚಂದ್ರನು ತನ್ನ ಧಾಮಕ್ಕೆ ಹೊರಡುವಾಗ ಎಲ್ಲ ಅಯೋಧ್ಯ ನಿವಾಸಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟ ಅಂತ. ಎಲ್ಲ ಅಯೋಧ್ಯ ವಾಸಿಗಳು ಅಂದ್ರೆ ಎಲ್ಲರೂ ಭಗವಂತನು ತನ್ನ ಧಾಮಕ್ಕೆ ಫ್ರೀ ಎಂಟ್ರಿ. ಹಾಗೆ ಇನ್ನೇನೋ ಅವರು ಭಕ್ತಿ ಮಾಡಿದ್ದಾರೋ ಇಲ್ಲ ಮಾಡಿಲ್ವೋ, ಅವರು ಭಕ್ತರೋ ಅಭಕ್ತರೋ ಅದೆಲ್ಲ ಏನೂ ಇಲ್ಲ, ಎಲ್ಲರೂ ಕೂಡ ಹೀಗೆ ಭಗವಂತನ ದಿವ್ಯ ಶಕ್ತಿ, ಭಗವಂತನ ಸ್ಥಾನ, ಭಗವಂತನ ದಿವ್ಯ ಕೃಪೆ ಹೀಗೆ. ಹಾಗೆ ಶ್ರೀರಾಮಚಂದ್ರನು ಮಾಡಿದ್ದು. ಅದೇ ಕೃಷ್ಣನ ರೂಪದಲ್ಲಿ ಭಗವಂತನು, ಅವನು ಮೂಲ ರೂಪ, ಅವನು ವಿಶ್ವ ಬ್ರಹ್ಮಾಂಡವನ್ನೇ ಅವನು ಉದ್ಧರಿಸ್ತಾನೆ. ಹಾಗೆ ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಹೇಳ್ತಾರೆ, ಭಗವಂತನ ಧರಿಸಿದಾಗ ಸಂಪೂರ್ಣ ಬ್ರಹ್ಮಾಂಡವನ್ನೇ ಈ ವಸುದೇವ ದತ್ತರ ಅವರ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾ ಭಗವಂತನು ಮಾಡಿದ್ದು. ಮತ್ತೆ ಹೇಳ್ತಾರೆ ಚೈತನ್ಯ ಮಹಾಪ್ರಭು, ವಸುದೇವ ದತ್ತ, ನೀನು ಯಾಕೆ ಈಗ ಎಲ್ಲರ ಪಾಪವನ್ನು ಸ್ವೀಕರಿಸಬೇಕು? ಅಗತ್ಯ ಇಲ್ಲ. ಕೃಷ್ಣನು ಸಮರ್ಥನಲ್ಲವೇ? ಕೃಷ್ಣನು ಎಲ್ಲ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇವಿ ಮೋಕ್ಷಯಿಷ್ಯಾಮಿ ಮಾ ಶುಚ. ಸೊ ಕೃಷ್ಣ ಹೇಳಿದ್ದಾನೆ, ನಾನು ಎಲ್ಲ ಪಾಪಗಳನ್ನು ನಾನು ತೆಗಿತೇನೆ ಅಂತ. ಸೊ ಹಾಗೆ ಕೃಷ್ಣನಿಗೆ ಶಕ್ತಿ ಇದೆ, ಕೃಷ್ಣನಿಗೆ. ಸೊ ಎಲ್ಲ ಜೀವಿಗಳ, ಸರ್ವ ಜೀವಿಗಳ ಆ ಪಾಪಗಳನ್ನು ಒಂದೇ ಕ್ಷಣ, ಒಂದೇ ಸೆಕೆಂಡ್ ಅಲ್ಲಿ ಸ್ಕ್ವೇರ್ ಮಾಡುವುದು. ಇವಾಗ ಇಲ್ಲಿ ಒಂದ್ಸಲ ಕೇಳ್ತೀವಲ್ಲ, ಈ ಜನರು ಇಲ್ಲಿ ಎಲೆಕ್ಷನ್ಗೆ ರಾಜಕೀಯರು ಪ್ರಾಮಿಸ್ ಮಾಡಿ ಬರ್ತಾರೆ, ಪ್ರಾಮಿಸ್ ಮಾಡಿ ಹೇಳ್ತಾರೆ, ಈ ರೈತರಿಗೆ ಇಷ್ಟು ಸಾಲ ಇದೆ, ಅಷ್ಟು ಸಾಲ ಇದೆ. ಅವರು ಸ್ವಲ್ಪ ಜನ ರೈತರು ಕಾಯ್ತಾ ಇದ್ದಾರೆ ಅಂತೆ. ಯಾರೋ ಹೇಳ್ತಾ ಇದ್ರು ಒಂದು ಇನ್ಸ್ಟೆನ್ಸ್, ಆ ರೈತರು ದೊಡ್ಡ ಗಾಡಿ, ಒಂದೊಂದು ಇನ್ಸ್ಟೆನ್ಸ್ ಅಷ್ಟೇ, ಎಲ್ಲರೂ ಅಲ್ಲ, ಅದ್ರ ಒಂದು ಇನ್ಸ್ಟೆನ್ಸ್ ಅವರೇನೋ ಹೇಳಿದ್ದು. ಅವರು ಅದು ಕ್ಯಾಶ್ ಡೌನ್ ಮಾಡಿ ತಗೊಂಡ್ರು, ಆದ್ರೆ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾನೂನು ಬದಲಾಗುತ್ತೆ, ಗೌರ್ಮೆಂಟ್ ಸರ್ಕಾರ ಬದಲಾಗುತ್ತೆ. ಆಗ ಬದಲಾದಾಗ ಗೌರ್ಮೆಂಟ್ ಏನ್ ಮಾಡ್ತಾರೆ, ನಿಮ್ಮದೇನು ಸಾಲ ಇದೆ ಅದು 10 ಲಕ್ಷನೋ 50 ಲಕ್ಷನೋ 1 ಕೋಟಿನೋ ಅದು ಬೇಡ, ಅದು ಕ್ರಾಸ್ ಮಾಡ್ಬಿಡ್ತಾರೆ. ಸೊ ಆ ರೀತಿ ಕೃಷ್ಣನು ಕೂಡ ಪರಮ ಪುರುಷ, ನಮ್ಮ ಎಲ್ಲ ಜೀವಿಗಳ ಅವನು ಕರ್ಮವನ್ನು ಒಂದು ಕ್ಷಣ ಕ್ರಾಸ್ ಮಾಡ. ಸೊ ಹಾಗೆ ಚೈತನ್ಯ ಮಹಾಪ್ರಭು ವಸುದೇವ ದತ್ತರಿಗೆ ಹೇಳ್ತಾರೆ, ನೀನ್ ಯಾಕೆ ನಿನ್ನ ಮೇಲೆ ಯಾಕೆ ಕೃಷ್ಣ ಎಲ್ಲರ ಕರ್ಮವನ್ನು ಕೊಡ್ಬೇಕು? ನೀನು ನರಕದಲ್ಲಿ ಶಾಶ್ವತವಾಗಿ ಉಳಿದ್ರು ಪರವಾಗಿಲ್ಲ ಅಂತ ಹೇಳಿರ್ತಾರೆ ವಸುದೇವ ದತ್ತ. ಶಾಶ್ವತವಾಗಿ ನಾನು ನಿರಂತರವಾಗಿ ನರಕವಾಸಿನೇ ಆಗ್ತೇನೆ, ಆದ್ರೆ ನನಗೆ ಎಲ್ಲ ಜನರ ದುಃಖವನ್ನು, ಅವರ ಕಷ್ಟವನ್ನು ನೋಡಕ್ಕೆ ಅಸಹಿಸಕ್ಕಾಗೋದಿಲ್ಲ, ದಯವಿಟ್ಟು ನೀನು ಅವರನ್ನು ಉದ್ಧರಿಸು. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇಲ್ಲ, ಅಗತ್ಯ ಇಲ್ಲ. ಅಲ್ಲಿ ಚೈತನ್ಯ ಮಹಾಪ್ರಭು ಅವ್ರನ್ನ ಆಲಂಗಿಸ್ತಾರೆ. ಅಂದ್ರೆ ಇದು
ಕೃಷ್ಣನ ಮನೋಭಾವ, ಇದು ಚೈತನ್ಯ ಮಹಾಪ್ರಭು ಮನೋಭಾವ. ಮತ್ತೆ ಅವರ ಶುದ್ಧ ಭಕ್ತರು ಕೂಡ ಅವರ ಸಂಪರ್ಕದಲ್ಲಿದ್ದು ಅವರ ಒಂದು ಆತ್ಮೀಯರಾಗಿರೋದ್ರಿಂದ ಅವರ ಮನೋಭಾವನೂ ಹೀಗೆ. ಅವರು ಕೂಡ ಎಲ್ಲರನ್ನು ಉದ್ಧರಿಸುವ ಒಂದು ಇದನ್ನು ಆ ದಿವ್ಯ ಗುಣದಲ್ಲಿ, ದಿವ್ಯ ಸ್ಥಿತಿಯಲ್ಲಿ ಇರ್ತಾರೆ. ಇದನ್ನು ಊಹಿಸ್ಕೊಳ್ಳಕ್ಕೂ ಆಗೋದಿಲ್ಲ. ಯಾರಾದ್ರೂ ಬಂದು ನಿಮ್ ಭೇಟಿ ಮಾಡಿ ನನ್ನ ಕರ್ಮವನ್ನು ಸ್ವಲ್ಪ ತಗೊಳ್ಳಿ, ನೀವು ಒಂದು 10% ತಗೊಳ್ತೇವ ನಾವು ಯಾರಾದ್ರೂ ಬಂದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ, ನನಗೆ ಈ ತರ ರೋಗ ಬಂದ್ಬಿಟ್ಟಿದೆ, ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಕ್ಯಾನ್ಸರ್ ನೀವು ತಗೊಂಡ್ಬಿಡಿ, ತೊಗೊಳಕ್ಕಾಗತ್ತಾ? ಸೊ ನಮಗೆ ಭಯ, ನಮ್ಮ ಕರ್ಮವೇ ನಮಗೆ ಅಯ್ಯೋ ಎಷ್ಟು ಕರ್ಮ ಇದೆ, ಇದು ಯಾವಾಗ ಇದು ಮುಗಿಯುತ್ತೆ, ಇದು ಯಾವಾಗಿಂದ ನಾವು ಇದರಿಂದ ಬಿಡುಗಡೆ ಆಗ್ತೇವೆ. ಸೊ ನಾವು ಈ ಸ್ಥಿತಿಯಲ್ಲಿ ಇರ್ತೇವೆ ಭಕ್ತರು. ಆದ್ರೆ ಉನ್ನತ ಭಕ್ತರು ಆಕ್ಚುಲಿ ಶುದ್ಧ ಭಕ್ತರು ಅಷ್ಟು ಆ ಕೆಪಾಸಿಟಿ ಇದ್ದಾರೆ. ಇಲ್ಲ ಅಂದ್ರೂ ಹಂತಗಳಿವೆ. ಸೊ ಬಹಳ ಜನ ನಮ್ಮ ಗುರು ಮಹಾರಾಜರು, ಈ ರೀತಿ ಬಹಳ ಜನ ಹಿರಿಯರು ಎಲ್ಲ ಇದ್ದಾರೆ ಗುರುಗಳು. ಅವರೆಲ್ಲ ನಾವು ನೋಡಿದ್ರೆ ಆ ಅನುಕಂಪ ಇದು ಇದೆ. ಬೇರೆಯವರನ್ನು ಆಕ್ಚುಲಿ ಶಿಷ್ಯರು ಸ್ವೀಕರಿಸೋದು ಕೂಡ ತುಂಬಾ ಕರ್ಮ ಬರುತ್ತೆ. ಸೊ ಅದೆಲ್ಲ ಇದೆ. ಆದ್ರೂ ಕೂಡ ನಾವು ನೋಡ್ಬೋದು ಉನ್ನತ ವ್ಯಕ್ತಿಗಳಿದ್ದಾರೆ. ಅವರ ಉನ್ನತ ವ್ಯಕ್ತಿತ್ವದಿಂದ ಅವರು ಈ ರೀತಿ ಅವರ ಸ್ಥಾನ, ಅವರ ಪದವಿ ತುಂಬಾ ಮೇಲಿದೆ. ನಾವು ಊಹಿಸ್ಕೊಳ್ಬೋದು ಅಷ್ಟೇ ಈ ರೀತಿ ಮೇಲಿದ್ದಾರೆ ಅಂತ. ಶುದ್ಧ ಭಕ್ತರದು ನಾವು ಊಹಿಸಕ್ಕೂ ಆಗೋದಿಲ್ಲ. ನಾವು ಆ ಪ್ರಭುಪಾದರ ಬಗ್ಗೆನೂ ಒಂದ್ಸಲ ಹೇಳ್ತಾರೆ. ಯಾರೋ ಒಬ್ರು ಪ್ರಭುಪಾದ 1976 ಅನ್ಸುತ್ತೆ, 76 ಆ ಸಮಯದಲ್ಲಿ ಒಬ್ಬ ಪ್ರಸಿದ್ಧ ಜ್ಯೋತಿಷ್ಯ ಅಸ್ಟ್ರಾಲಜರ್ ಅವ್ರೇನ್ ಮಾಡ್ತಾರೆ, ಇಲ್ಲಿ ಬೆಂಗಳೂರಲ್ಲೇ ಹೇಳ್ತಾರೆ, ಅವರೇನೋ ಹೆಸರಿದೆ ಅವ್ರದ್ದು. ಅವರು ಪ್ರಭುಪಾದರ ಭೇಟಿ ಮಾಡಕ್ ಬರ್ತಾರೆ. ಬಂದು ಪ್ರಭುಪಾದರಿಗೆ ಹೇಳ್ತಾರಂತೆ, ನಿಮಗೆ ಒಂದು ಸುದ್ದಿ, ಒಂದು ವಿಷಯ, ನನ್ನದು ಪ್ರಾರ್ಥನೆ. ಯಾಕಂದ್ರೆ ಪ್ರಭುಪಾದರು ಆಚಾರ್ಯರು, ಸಂಸ್ಥಾಪಕ ಆಚಾರ್ಯರು. ಸೊ ಅವರು ಇದ್ದಂತೆಯೇ ನಮ್ಮ ಸಂಸ್ಥೆಯಲ್ಲಿ ಆಮೇಲೆ ಆರಂಭದಲ್ಲಿಲ್ಲ, ಆದ್ರೆ ಕ್ರಮೇಣವಾಗಿ ಅದೆಲ್ಲ ಪ್ರಾರಂಭ ಆಯ್ತು. ಏನು ಪ್ರಾರಂಭ ಆಯ್ತು, ನೀವು ಯಾವ ಇಸ್ಕಾನ್ ದೇವಸ್ಥಾನ ನೋಡಿದ್ರು ಅಲ್ಲಿ ನಮ್ಮದು ಕೃಷ್ಣನ ಮೂರ್ತಿ, ರಾಧಾಕೃಷ್ಣನೋ ಜಗನ್ನಾಥನೋ ನಿತಾಯ್ ಗೌರಾಂಗ, ಸೊ ಅವರ ನಾವು ಪೂಜೆ ಮಾಡ್ತೀವಿ. ಜೊತೆಗೆ ನಮ್ಮ ಮಂದಿರಗಳಲ್ಲಿ ಶಿಲ ಪ್ರಭುಪಾದರ ಮೂರ್ತಿ ಇದೆ, ಪ್ರತಿಯೊಂದು ಇಸ್ಕಾನ್ ಮಂದಿರದಲ್ಲಿ ಕೂಡ ಇದೆ. ಸೊ ಅವರ ಮೂರ್ತಿ ಇದು, ನಾವು ಅವರ ಪೂಜೆ ಕೂಡ ನಾವು ಶಿಲ ಪ್ರಭುಪಾದ ಗುರು ಪೂಜೆ ಅಂತ ಪ್ರತಿನಿತ್ಯ ಮಾಡ್ತೇವೆ. ಸೊ ಹೀಗೆ ಮಾಡೋದು ಕ್ರಮ ಇದೆ. ಸೊ ಇದು ಸಾಮಾನ್ಯವಾಗಿ ಇದು ಆಚಾರ್ಯರ ತಿರುಭವದ ನಂತರ ನಡೆಯುವಂತಹ ಕ್ರಮ ಆಯ್ತು. ಬೇರೆ ಕಡೆ ನಾವು ಬೇರೆ ಸಂಪ್ರದಾಯ ರಾಮಾನುಜಾಚಾರ್ಯರನ್ನ ನಾವು ಪೂಜಿಸ್ತಾರೆ, ಆಳ್ವಾರ್ ಅವರ ಪೂಜಿಸುವ ಕ್ರಮ ಇದೆ, ಹೀಗೆ ಮಧ್ವಾಚಾರ್ಯರು. ಸೊ ಹೀಗೆ ಕ್ರಮ ಇದೆ, ದೊಡ್ಡ ದೊಡ್ಡ ಆಚಾರ್ಯರನ್ನ ಪೂಜಿಸುವುದು ಇದು ಕ್ರಮ. ಮತ್ತೆ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡೋದು ಸಾಮಾನ್ಯವಾಗಿ ಅವರ ತಿರುಭವದ ನಂತರ ಸಾಮಾನ್ಯ. ಆದ್ರೆ ಶಿಲ ಪ್ರಭುಪಾದರ ಆಚಾರ್ಯರು ನಮಗೆ ಪ್ರತಿಯೊಂದು ಅವರೇ ABCD ಇಂದ ನಮಗೆ ಭಕ್ತಿಯನ್ನು ಕಲಿಸಿದವರು. ಸೊ ಅವರು ನಮ್ಮ ಸಂಸ್ಥೆಯಲ್ಲಿ ಅವರು ಇದನ್ನು ಅವರ ಇದ್ದಂತೆ ಅವರು ವ್ಯಕ್ತವಾಗಿ ಅವರ ಇರುವಾಗ ಸಮಯದಲ್ಲೇ ಈ ಒಂದು ಕ್ರಿಯೆಯನ್ನು ಆರಂಭಿಸಿದ್ದರು. ಅವರು ಎಲ್ಲ ಕಡೆ ಇರ್ಲಿಲ್ಲ, ಅದೇ ಸ್ವಲ್ಪ ಕಡೆ ಆಲ್ರೆಡಿ ಬಂದಿತ್ತು ಒಂದು ಆಚರಣೆ ಎಲ್ಲ ಇತ್ತು. ಸೊ ಹಾಗಾಗಿ ಇವರು ಜ್ಯೋತಿಷ್ಯರು ಹೋಗಿ ಶಿಲ ಪ್ರಭುಪಾದರಿಗೆ, ಇದು ನೀವು ಮಾಡ್ತಾ ಇದ್ದೀರಾ, ಇದರಿಂದ ಬಹಳ ಕರ್ಮ ಬರುತ್ತೆ, ಇದರಿಂದ ಎಲ್ಲರ ಪಾಪ ಹೊರೆ ನಿಮ್ಮ ಮೇಲೆ ಬರುತ್ತೆ. ಸೊ ಹೀಗೆ ಅಂತ ಅವ್ರ ಪ್ರಭುಪಾದರಿಗೆ ಅವ್ರು ಒಂದು ಇದನ್ನು ಸಲಹೆ ಅಂದ್ರೆ, ಇದನ್ನ ಈಗ ಸದ್ಯಕ್ಕೆ ಮಾಡೋ ಅಗತ್ಯ ಇಲ್ವೇನೋ, ಮತ್ತೆ ನಂತರ ಮಾಡ್ಬೋದು ನಿಮ್ಮ ಅನುಯಾಯಿಗಳು. ಸೊ ಆ ರೀತಿಯಲ್ಲಿ ಹೇಳೋದಕ್ಕೆ ಅವರು ಬೆಂಗಳೂರಿಂದ ಬಾಂಬೆಗೆ ಆ ಟೈಮಲ್ಲಿ ಫ್ಲೈಟ್ ತಗೊಂಡು ಅವರು ಹೋದ್ರಂತೆ. ಇವಾಗ ಫ್ಲೈಟ್ ತುಂಬಾ ಏನು ಎಲ್ಲರ ಕಡೆ ಹೋಗ್ತಾ ಇದ್ದಾರೆ, ಆದ್ರೆ ಆ ಸಮಯದಲ್ಲಿ ತುಂಬಾ ಕಡಿಮೆ ಇದರ ಟ್ರಾವೆಲ್ ಮಾಡೋದು. ಅವ್ರು ಅಷ್ಟು ದಿಢೀರಾಗಿ ಅವ್ರು ಹೋಗಿ ಒಂದು ಒಳ್ಳೆಯ ಸಲಹೆಗಾರನಾಗಿ ಅವ್ರ ಪ್ರಭುಪಾದರಿಗೆ ಭೇಟಿ ಮಾಡಿ ಅವ್ರು ಹೇಳ್ತಾರಂತೆ. ಶಿಲ ಪ್ರಭುಪಾದರು ತುಂಬಾ ಶಾಂತರಾಗಿ, ಏನೋ ಒಂದು ಇದಿಲ್ಲದೆ ಎಲ್ಲೆ, ಸೊ ಹೌದು, ನಾನು ಬಂದಿರೋದು ಅದೇ ಕಾರಣಕ್ಕೆ. ಸೊ ನಾನು ಬಂದಿರೋದು ಅದೇ ಕಾರಣಕ್ಕಂದ್ರೆ, ಎಲ್ಲ ಈಗ ಕಲಿಯುಗದಲ್ಲಿ ನಾವು ಎಲ್ಲ ಪಾಪಿಷ್ಟರು ನಾವು. ಸೊ ನಮ್ಮ ಕರ್ಮಗಳನ್ನು ಅಸ್ವೀಕರಿಸಿ ನಮ್ಮನ್ನು ಉದ್ಧರಿಸ್ಲಿಕ್ಕೆ ಅವ್ರು ಬಂದಿರೋ. ಸೊ ಹಾಗೆ ಅವರು ಪ್ರಭುಪಾದರು ಹೇಳ್ತಾರೆ, ಹೌದು ನೀವು ಹೇಳೋದು ಸರಿ, ಅದ್ರಲ್ಲೇನು ತಪ್ಪಿಲ್ಲ. ಈ ರೀತಿಯ ಒಂದು ಪೂಜೆ, ಈ ರೀತಿಯ ಒಂದು ಇದರಿಂದ ಆ ವ್ಯಕ್ತಿ ಯಾರು ಇದನ್ನ ಸ್ವೀಕರಿಸ್ತಾರೋ ಅವ್ರು ಬೇರೆಯವ್ರ ಕರ್ಮ ಬರುತ್ತೆ, ಕರೆಕ್ಟ್ ಅದು. ಸೊ ನನಗೆ ಬರ್ತಾ ಇದೆ, ನನಗೆ ಗೊತ್ತು ನನಗೆ. ಆದರೆ ನಾನು ಬಂದಿರೋದೇ ಅದೇ ಕಾರಣಕ್ಕೋಸ್ಕರ. ಕೃಷ್ಣನ ಪ್ರತಿನಿಧಿಯಾಗಿ ಕೃಷ್ಣ ಪ್ರಭುಪಾದರು ಕಳಿಸಿದ್ದು ಅದೇ ಕಾರಣಕ್ಕೋಸ್ಕರ, ಎಲ್ಲರನ್ನು ನಮ್ಮನ್ನ ಉದ್ಧರಿಸ್ಲಿಕ್ಕೆ. ಸೊ ಹಾಗೆ ಶಿವ ಪ್ರಭುಪಾದರು ಏನೋ ಒಂದು ಕ್ಷಣದಲ್ಲಿ ಅವ್ರಿಗೆ ಉತ್ತರ, ಸ್ಪಾಂಟೇನಿಯಸ್ ಉತ್ತರ, ಹೌದು ಅದು ಸರಿ, ನೀವು ಹೇಳೋದು ಕರೆಕ್ಟ್, ನಾನು ಬಂದಿರೋದು ಅದಕ್ಕೆ ಕಾರಣ. ಇನ್ನೇನಾದ್ರೂ ನಿಮಗೆ ಪ್ರಶ್ನೆ ಇದೆಯಾ? ನಂತರ ಪ್ರಭುಪಾದರು ಇನ್ನೇನಾದ್ರು ಎನಿ ಅದರ್ ಕ್ವಶನ್, ಇನ್ನೇನಾದ್ರೂ ನೀವು ನನಗೆ ಪ್ರಶ್ನೆ ನಿಮಗೆ ಕೇಳಕ್ಕೆ ಇದು ಇಚ್ಛಿಸ್ತೀರಾ? ಸೊ ಹೇಳ್ತಾರೆ, ಆ ವ್ಯಕ್ತಿಗೆ ಶಾಕ್. ಅವ್ರು ಯಾರು ಜ್ಯೋತಿಷ್ಯರು ಪ್ರಭುಪಾದ ಭೇಟಿ ಮಾಡಕ್ ಬರ್ತಾರೆ. ಇದು ವ್ಯಕ್ತಿತ್ವ, ಇದು ಶುದ್ಧ ಭಕ್ತರು ಅವರ ಸಹಜ ವ್ಯಕ್ತಿತ್ವ, ಅವರ ಸ್ಥಾನ, ಅವರ ಪದವಿ, ಅದನ್ನು ನಾವು ಊಹಿಸ್ಕೊಳ್ಳಿಕ್ಕೂ ಆಗೋದಿಲ್ಲ.
ಎನಿವೆ ಬೇರೆ ಭಕ್ತರ ಸ್ಥಾನ ಕೂಡ ನಮಗೆ ಎಷ್ಟೋ ಮಹಾತ್ಮರಿದ್ದಾರೆ. ಸೊ ಎಲ್ಲರೂ ನಾವು ತಿಳಿಯೋದು ನಮಗೆ, ನಾವು ಆ ಸ್ಥಾನಕ್ಕೆ ಸ್ವಲ್ಪ ಹತ್ತಿರ ಹೋದ್ರೆ ನಮ್ಗೆ ಸ್ವಲ್ಪ ತಿಳಿಬಹುದೇನೋ. ನಾವು ತುಂಬಾ ದೂರದಲ್ಲಿದ್ದೇವೆ, ನಮಗೆ ತಿಳಿಯುತ್ತೆ. ಇವಾಗ ಹೇಳ್ತಾರೆ, ಒಬ್ಬ ವ್ಯಕ್ತಿ ದೊಡ್ಡ ಡಾಕ್ಟರ್, ಒಳ್ಳೆ ಡಾಕ್ಟರ್ ಅಂತ ಯಾರು ಗೊತ್ತಾಗುತ್ತೆ? ಇನ್ನೊಬ್ಬ ಒಳ್ಳೆ ಡಾಕ್ಟರ್ ಆದ್ರೆ ಗೊತ್ತಾಗುತ್ತೆ. ಓ, ಈ ಎಕ್ಸ್ಪರ್ಟ್ ಸರ್ಜನ್, ಇವ್ರ ಎಕ್ಸ್ಪರ್ಟ್ ಹಾರ್ಟ್ ಸ್ಪೆಷಲಿಸ್ಟ್, ಎಕ್ಸ್ಪರ್ಟ್ ಯಾರು ಗೊತ್ತಾ? ಇನ್ನೊಬ್ರು ಆ ರೀತಿಯ ಒಂದು ಎಕ್ಸ್ಪರ್ಟ್ ಆಗ್ಬೇಕು. ಅದೇ ರೀತಿಯಲ್ಲಿ ನಾವು ಭಕ್ತಿಯಲ್ಲೂ ಕೂಡ ನಾವು ಭಕ್ತರಾದಷ್ಟು ನಮಗೆ ಇನ್ನೊಂದು ಭಕ್ತರನ್ನೊಂದು ಸ್ವಲ್ಪ ಎಳೆಯೋ ಒಂದು ಶಕ್ತಿ ಸ್ವಲ್ಪ ಸ್ವಲ್ಪ ಸಿಗ್ಬೋದು ನಮ್ಗೆ. ಇಲ್ಲಾಂದ್ರೆ ಕಷ್ಟ. ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತೇವೆ, ತಪ್ಪು ಅಭಿಪ್ರಾಯ, ತಪ್ಪು ಪರಿಕಲ್ಪನೆ ಮಾಡ್ಕೊಳ್ತೇವೆ. ಇವಾಗ ಹೇಳ್ತಾರೆ ಯಾರು? ರಮಾನಂದ ರಾಯರು. ರಮಾನಂದ ರಾಯರು ಶುದ್ಧ ಭಕ್ತರು. ಶುದ್ಧ ಭಕ್ತರು ಅಂದ್ರೆ ಅವರು ಅರ್ಜುನ. ಚೈತನ್ಯ ಮಹಾಪ್ರಭು ಅವರ ಅವತಾರದಲ್ಲಿ ಅವರು ಒಂದು ಶೂದ್ರ ಕುಟುಂಬದಲ್ಲಿ ಇದರಲ್ಲಿ ಬಂದವರು. ಅವರು ಗವರ್ನರ್, ಈ ವಿದ್ಯಾನಗರ್ ಅಂತ ಅಲ್ಲಿಗೆ ಒರಿಸ್ಸಾ ಪ್ರತಾಪರುದ್ರ ಮಹಾರಾಜನ ಮಂತ್ರಿ ಇಲ್ಲ ಗವರ್ನರ್ ಏನ್ ಹೇಳ್ತೇವೆ ನಾವು ಕನ್ನಡದಲ್ಲಿ, ರಾಜ್ಯಪಾಲ. ಸೊ ರಾಜ್ಯಪಾಲರಾಗಿ ಇರ್ತಾರೆ. ಸೊ ಅವರನ್ನು ಇವ್ರು ಭೇಟಿ ಮಾಡಿರ್ತಾರೆ. ಯಾರು ಭೇಟಿ ಮಾಡಿರ್ತಾರೆ? ಸಾರ್ವಭೌಮ ಭಟ್ಟಾಚಾರ್ಯ. ಸಾರ್ವಭೌಮ ಭಟ್ಟಾಚಾರ್ಯ ಅಂದ್ರೆ ಅವರು ಒರಿಸ್ಸಾ ರಾಜನ ರಾಜಗುರು. ಯಾಕಂದ್ರೆ ಇವರು ಪ್ರತಾಪರುದ್ರ, ಮಹಾರಾಜ ಪ್ರತಾಪರುದ್ರನ ಇವರು ರಾಜಗುರು ಇವರು ಯಾರು? ಸಾರ್ವಭೌಮ ಭಟ್ಟಾಚಾರ್ಯ. ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಆಮೇಲೆ ಎಷ್ಟು ವಿದ್ವತ್ತು, ಎಷ್ಟು ಜ್ಞಾನವನ್ನು ಪಡೆದಿರ್ತಾರೆ, ಎಷ್ಟು ವೇದಶಾಸ್ತ್ರಗಳ ಪಂಡಿತರಾಗಿರ್ತಾರೆ ಅಂದ್ರೆ ಎಷ್ಟೋ ಸನ್ಯಾಸಿಗಳಿಗೆ ಅವರು ಗುರು. ಎಷ್ಟೋ ಸನ್ಯಾಸಿಗಳು ಇರ್ತಾರೆ ಈ ಶಂಕರಾಚಾರ್ಯ ಸಂಪ್ರದಾಯದಲ್ಲಿ, ಮಾಯಾವಾದಿ ಸಂಪ್ರದಾಯದಲ್ಲಿ. ಅವರು ತೀವ್ರವಾಗಿ ತಪಸ್ಸೆ ಮಾಡ್ತಾ ಆಚರಿಸ್ತಾ ಇರ್ತಾರೆ, ವೇದಾಂತವನ್ನು ಸ್ಟಡಿ ಮಾಡ್ತಾ ಇರ್ತಾರೆ. ಅವರಿಗೆ ಇವರು ಕಲಿಸೋದು ಯಾವುದು? ವೇದಾಂತ, ಅದ್ವೈತ ವೇದಾಂತವನ್ನು ಕಲಿಸೋದು ಯಾರು? ಸಾರ್ವಭೌಮ ಭಟ್ಟಾಚಾರ್ಯ. ಸೊ ಸಾರ್ವಭೌಮ ಭಟ್ಟಾಚಾರ್ಯರು ರಮಾನಂದ ರಾಯನ ಒಂದ್ಸಲ ಭೇಟಿ ಮಾಡಿದಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಅವರ ಸ್ಥಾನ. ಇವರು ಭಕ್ತರಂದ್ರೆ ಅಂದ್ರೆ ಅವರು ಭಾವುಕರ್ ಭಕ್ತರಿಗೆ ಅವರ ದಿವ್ಯ ಲಕ್ಷಣಗಳು ಒಂದೊಂದು ದೇಹದಲ್ಲಿ ಕಾಣಿಸೋದು ಬರೋದು ಇವ್ರಿಗೆ ಅರ್ಥ ಆಗೋದಿಲ್ಲ. ಯಾರಿಗೆ? ಬ್ರಹ್ಮವಾದಿಗಳು, ಮಾಯಾವಾದಿಗಳು ಅರ್ಥ ಆಗೋದಿಲ್ಲ. ಸೊ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಗುರುತಿಸಕ್ ಆಗ್ಲಿಲ್ಲ. ಇವ್ರು ಯಾರೋ ಭಾವುಕ ಭಕ್ತರಷ್ಟೇ. ಇವರು ಭಕ್ತರಂದ್ರೆ ಅವರು ಕೆಳ ಹಂತದಲ್ಲಿದ್ದಾರೆ. ನಾವು ಜ್ಞಾನವಂತರು, ಜ್ಞಾನಿಗಳು. ನಾವು ಈ ಅದ್ವೈತ ವೇದಾಂತವನ್ನು ನಾವು ಸ್ಟಡಿ ಮಾಡ್ತಾ ಇದ್ದೇವೆ, ಅದರ ಊಹಾಪೋಹದಲ್ಲಿ ಇದ್ದೇವೆ, ನಾವು ಮೇಲಿನ ಸ್ಥಾನದಲ್ಲಿ ಇದ್ದೇವೆ ಅಂತ ಅನ್ಕೊಂಡಿರ್ತಾರೆ. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನ ಭೇಟಿಯಾಗಿ ಅವನ ಭಕ್ತರನ್ನಾಗಿ ಮಾಡ್ತಾರೆ. ಅವ್ರನ್ನ ಯಾರನ್ನ? ಸಾರ್ವಭೌಮ ಭಟ್ಟಾಚಾರ್ಯ. ಅವಾಗ ಗೊತ್ತಾಗ ಸಾರ್ವಭೌಮ ಭಟ್ಟಾಚಾರ್ಯಗೆ, ಓ, ರಮಾನಂದ ರಾಯರು ಎಂತ ಶುದ್ಧ ಭಕ್ತರು ಅಂತ ಆಗ ಗೊತ್ತಾಗಿ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತ ಪ್ರವಾಸಕ್ಕೆ ಆರಂಭ ಮಾಡಿದಾಗ ಸಾರ್ವಭೌಮ ಭಟ್ಟಾಚಾರ್ಯರು ಹೇಳ್ತಾರೆ, ನೀವು ಖಂಡಿತವಾಗಿ ರಮಾನಂದ ರಾಯರನ್ನು ಭೇಟಿ ಮಾಡಬೇಕು. ಯಾಕಂದ್ರೆ ದಕ್ಷಿಣ ಭಾರತ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಾ, ಆ ದಕ್ಷಿಣ ಭಾರತ ಪ್ರವಾಸದಲ್ಲಿ ಒಬ್ಬ ಮಹಾನ್ ಭಕ್ತರಿದ್ದಾರೆ, ಒಬ್ಬ ಮಹಾಭಾಗವತ ರಮಾನಂದ ರಾಯರಿದ್ದಾರೆ. ನೀವು ದಕ್ಷಿಣ ಭಾರತ ಪ್ರವಾಸದಲ್ಲಿ ಖಂಡಿತವಾಗಿ ಇವ್ರನ್ನ ನೀವು ಭೇಟಿ ಮಾಡಿ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ರಮಾನಂದ ರಾಯರ ಸ್ಥಾನ ಅವ್ರ ಭಕ್ತರಾದ್ಮೇಲೆ ಅವ್ರಿಗೆ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ರಮಾನಂದ ರಾಯರು ಏನು ಅಂತ ಗೊತ್ತಾಗುತ್ತೆ. ಅಷ್ಟರವರೆಗೂ ಗೊತ್ತಾಗೋದಿಲ್ಲ ಅವ್ರಿಗೆ. ಹೊರಗಿನ ದೃಶ್ಯದಲ್ಲಿ, ಹೊರಗಿನ ನೋಟದಲ್ಲಿ ಅವರಿರುವ ಒಂದು ಅದ್ವೈತ ಇದರಲ್ಲಿ ಅವರು ಚಿಂತನೆಯಲ್ಲಿರುವಾಗೆ ಭಕ್ತರ ಸ್ಥಾನ ಗೊತ್ತಾಗುತ್ತೆ. ಹರೇ ಕೃಷ್ಣ. ಸೊ ಹೀಗೆ ಭಗವಂತನ ಸ್ಥಾನ ಏನು? ಭಕ್ತರ ಸ್ಥಾನ ತುಂಬಾ ಮೇಲೆ, ಭಗವಂತನ ಸ್ಥಾನ ಇನ್ನ ಬಹಳ ಬಹಳ ಮೇಲೆ. ಭಗವಂತನ ಸ್ಥಾನ ಹೀಗಿರುತ್ತಾ ದೇವೋತ್ತಮ ಪರಮಪುರುಷನ ಸ್ಥಾನವು ಎಷ್ಟು ಪರಮೋನ್ನತವಾದುದು ಎನ್ನುವುದನ್ನು ನಾವು ಊಹಿಸಲು ಸಮರ್ಥವಲ್ಲ, ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಭಗವಂತ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಸೇರಿಸಿ